ಮಹಾನಗರದ ಜೋಗೇಶ್ವರಿಪೂರ್ವದ ಮಾತೋಶ್ರೀಯ ಜೋಗರ್ಸ್ ಪಾರ್ಕ್ನಲ್ಲಿ ನವೆಂಬರ್ 27ರಂದು ಮುಂಬೈಯಲ್ಲಿ ನೆಲೆಸಿರುವ ಕಾರ್ಕಳ ತಾಲೂಕಿನ ಬಂಧುಗಳೊಂದಿಗೆ ನಡೆದ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮ ಇತಿಹಾಸ ನಿರ್ಮಿಸಿದೆ ಅಂದರೆ ತಪ್ಪಾಗಲಾರದು. ಕಿಕ್ಕಿರಿದ ಜನಸಾಗರ, ಮುಂಬಯಿಯ ಕಡಲ ತೆರೆಯಂತೆ ಜಾತಿ ಭೇದ ಮರೆತು ಕಾರ್ಯಕ್ರಮಕ್ಕೆ ಆಗಮಿಸುವ ಜನಸಾಗರ ಸುಂದರ ಸಂಜೆಯಲ್ಲಿ ಸಭಾ ಕಾರ್ಯಕ್ರಮದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಸವಿಯನ್ನ ಸವಿದರು. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಹಗಲಿರುಳೆನ್ನದೆ ದುಡಿದ ಮುಂಬಯಿಯ ಯಶಸ್ವಿ ಉದ್ಯಮಿ ಮಹೇಶ್ ಶೆಟ್ಟಿ ತೆಳ್ಳಾರ್ ಅಂದರೆ ತಪ್ಪಾಗಲಾರದು. ಇವರು ಉದ್ಯಮದೊಂದಿಗೆ ಮುಂಬೈಯಲ್ಲಿ ನೆಲೆಸಿರುವ ಕಾರ್ಕಳದ ಜನತೆಯನ್ನ ಒಟ್ಟುಗೂಡಿಸಿ ಸ್ನೇಹ ಮಿಲನ ಕಾರ್ಯಕ್ರಮದೊಂದಿಗೆ ಕಾರ್ಕಳದ ಅಭಿವೃದ್ಧಿಯಲ್ಲಿ ನಾವಿದ್ದೇವೆ ಎನ್ನುವ ಮುಂಬಯಿಯ ಜನರ ಕನಸನ್ನ ಶಾಸಕ ಸುನಿಲ್ ಕುಮಾರ್ ರವರಿಗೆ ಮನವರಿಕೆ ಮಾಡಿಕೊಟ್ಟ ಕೀರ್ತಿ ಮಹೇಶ್ ಶೆಟ್ಟಿ ತೆಳ್ಳಾರ್ ರವರಿಗೆ ಸಲ್ಲುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಗೋವಾ, ಬೆಂಗಳೂರುಗಳಲ್ಲಿ ನೆಲೆಸಿರುವ ಕಾರ್ಕಳದ ಬಂಧುಗಳು ಅಭಿವೃದ್ಧಿಯಲ್ಲಿ ನಾವಿದ್ದೇವೆ ಎಂದು ಈ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಶಕ್ತಿ ಪ್ರದರ್ಶನವನ್ನ ನೀಡಿದರು. ಕಾರ್ಕಳದ ಶಾಸಕರಾದ ಸುನಿಲ್ ಕುಮಾರ್ ಸಾಮಾನ್ಯ ಜನರೊಂದಿಗೆ ಬೆರೆತು ಹಲವು ಸಮಸ್ಯೆಗಳನ್ನು ಸ್ವೀಕರಿಸಿದರು. ಅಲ್ಲದೆ ತಮ್ಮ ಕ್ಷೇತ್ರದ ಶಾಸಕರೊಂದಿಗೆ ಸೆಲ್ಫಿಗಳನ್ನು ಕ್ಲಿಕ್ಕಿಸಿ ಸಂಭ್ರಮಿಸಿದರು. ಈ ಒಂದು ಸ್ನೇಹ ಮಿಲನ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಲು ಮಹೇಶ್ ಶೆಟ್ಟಿ ತೆಳ್ಳಾರು, ಬಾಲಕೃಷ್ಣ ಶೆಟ್ಟಿ ಉಳೆಪಾಡಿ, ರತ್ನಾಕರ್ ಶೆಟ್ಟಿ ಮುನ್ಕೂರು, ಅನಿಲ್ ಸಾಲ್ಯಾನ್, ಅರುಣ್ ಶೆಟ್ಟಿಯವರ ಪ್ರಯತ್ನ ಮೆಚ್ಚುವಂಥದ್ದಾಗಿತ್ತು. ಮುಂಬೈಯಲ್ಲಿ ನಡೆದ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಉಡುಪಿಯ ಭಾರ್ಗವಿ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದ ಜನಸಾಗರವನ್ನ ಮನರಂಜಿಸಿತು. ಇತಿಹಾಸ ನಿರ್ಮಿಸಿದ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಕಳದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡುವುದರ ಮೂಲಕ ಮುಂಬೈಯಲ್ಲಿ ನೆಲೆಸಿರುವ ಕಾರ್ಕಳದ ಬಂಧುಗಳು ನಿಮ್ಮೊಂದಿಗೆ ಅಭಿವೃದ್ಧಿಗೆ ನಾವಿದ್ದೇವೆ ಎಂದು ಕಾರ್ಕಳದ ಶಾಸಕರಿಗೆ ಜನಸಾಗರದ ಮೂಲಕ ಉತ್ತರ ನೀಡಿದರು. ತೆಳ್ಳಾರು ಮಹೇಶ್ ಶೆಟ್ಟಿಯವರ ಈ ಒಂದು ಅಚ್ಚುಕಟ್ಟಾದ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಕಾರ್ಕಳ ತಾಲೂಕಿನ ಅಭಿವೃದ್ಧಿಗೆ ಬ್ರಹ್ಮಕಲಶ ಮಾಡೋಣ ಎನ್ನುವುದರ ಮೂಲಕ ಶಾಸಕರು ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂಧುಗಳಿಗೆ ಹೇಳುವುದರ ಮೂಲಕ ಅಭಿವೃದ್ಧಿಗೆ ಚಾಲನೆ ನೀಡಿದರು ಅಂದರೆ ತಪ್ಪಾಗಲಾರದು. ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಜನಸಾಗರವನ್ನ ನೋಡಿದ್ರೆ ತೆಳ್ಳಾರು ಮಹೇಶ್ ಶೆಟ್ಟಿಯವರ ಶ್ರಮ ಎಷ್ಟಿರಬಹುದು ಎನ್ನುವುದನ್ನ ಊಹಿಸಲು ಅಸಾಧ್ಯವಾಗುತ್ತದೆ. ಉದ್ಯಮದೊಂದಿಗೆ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ಮಹೇಶ್ ಶೆಟ್ಟಿಯವರ ಶ್ರಮ ನಿಜಕ್ಕೂ ಅಭಿನಂದನಾರ್ಹವಾಗಿದೆ. सर्वांगासन में
पद्मा की स्तुति लिए वंदे मातरम वंदे मातरम सुजला सुफला मलयज शीतला सस्यश्यामला मातरम वंदे मातरम वंदे मातरम वंदे मातरम ಕಾರ್ಯಕ್ರಮನು ನೆರವೇರಿದ ಕೊರಪಾಡು ಬಂದು ಕೇನೊಂದುಲ್ಲ ನಿತ್ಯ ಚಾವಡಿತ್ತಿನ ಮಾತ ಬೆನ್ನೆರು ದೊಂಬು ಬತ್ತದು ದೀಪನು ಅರ್ಲಾದು ಕಜ್ಜಗು ಚಾಲನೆ ಮಲ್ತು ಕೊರಡು ಬಂದು ಕೇನೊಂದುಲ್ಲ ಸೌರಂ ತೇಜಯ ಸಾಯಮಾಗ್ನಿ ಸಂಕ್ರಮತೆ ಆದಿತ್ಯವ ಅಸಂಯನ್ನಾಗ್ನಿಮನು ಪ್ರವಿಶ್ಯತಿ ಅಗ್ನಿ ಆದಿತ್ಯ ಸಾಯಂ ಪ್ರವಿಶ್ಯತೆ ಶ್ರುತಿವಾಕ್ಯದ ಲೆಕ್ಕನೆ ಭೂಮಿದ ಪೊರ್ತುಡು ಸೂರ್ಯನಾರಾಯಣ ದೇವರ ತನ್ನ ಬೋಪುದ ಶಕ್ತಿನ ನಂದಲ್ಲಡದಿದ ಪೊಪ್ಪರಿಗೆ ಜ್ಞಾನದ ಸಂಕೇತ ಪ್ರಾಣದ ಸಂಕೇತ ಪರಂಪರೆ ಅಭಿವೃದ್ಧಿದ ಸಂಕೇತವಾಯಿನ ಮಂಗಳದ ಸೂಚಕವಾಯಿನ ದೀಪರು ಅರ್ಲಾದು ಕಜ್ಜಗು ಚಾಲನೆ ಕೊರಡು ಬಂದು ಕೇನೊಂದಿಲ್ಲ ಅತಿಥಿ ದೇವೋಭವ ಬೈದಿ ಬಿನ್ನೆರಡು ದೇವರಿನ ತೊಪ್ಪಿನಗಳು ಇನಿತ ಈ ಲೇಸಿಗು ಬೈದಿನ ಮಾತ ಬೆನ್ನೆರೆನ ಪೊಲಬು ಮಲ್ತದು ಗದರ ಸಂದಾಯಿತ ಮಲ್ತದು ಅಕಲೇನ ಮೋಕಿಡು ಮತ್ತರ್ಮದಂಚಿ ಎದುಕೊರಡು ಬಂದು ಶ್ರೀ ಬಾಲಕೃಷ್ಣ ಶೆಟ್ಟಿ ಮೇಳ ವಿನಂತಿ ಮಲ್ತೊಂದಿಲ್ಲ 27 ವರ್ಷ ಪ್ರಾಯಡು ರಾಜಕೀಯ ಜೀವನ ಶುರು ಮಾಡ್ತದೆ 13 ವರ್ಷ ರಾಜಕೀಯ ಜೀವನಡು 2 ವರ್ಷ ಕಾರ್ಕಳದ ಶಾಸಕ ಆದ 5 ವರ್ಷ ಕಾರ್ಕಳದ ಜನಕಲ ಸೇವಕ ಆದ ಕಡಿನ 13 ವರ್ಷಗಳು ತನ್ನ ಊರು ಕಾರ್ಕಳದ ಅಭಿಮಾನದ ಮಿತ್ತು ಆ ಊರದ ಅಭಿವೃದ್ಧಿ ಮಾಡ್ತದೆ ಇನಿ ಬೊಂಬಾಡಿ 6 ನಕ್ಷತ್ರದ 34 ಗ್ರಾಮದ ಜನಗಳು ಬೊಂಬಾಡಿ ಜೀವನ ಮಾಡ್ತಂದಿಲ್ಲರು ಅಕಲ ಇವತ್ತು ತಿಕ್ಕೊಡು ಅಕಲ್ನ ಗುರ್ತ ಮಲ್ಪಡು ಅಕಲ್ನ ಪರಸ್ಪರ ಸಂಬಂಧ ಬೋಡು ತಂದ್ರೆ ತೊಟ್ಟು ಕಾಲದ ನೆನಾಪಿನಂಚಿನ ಕ್ಷೇತ್ರದ ಅಭಿವೃದ್ಧಿಗೆ ಅಕಲ್ನ ಸಹಕಾರ ಬೋಡು ಸಲಹೆ ಬೋಡು ಮುಂದಿನ ದೀದೆ ಮಲ್ದಿನಂಚಿನಂತ ಲೇಸೆ ಮುಂದೆ ಸ್ನೇಹ ಮಿಲನ ಸ್ನೇಹ ಸಮ್ಮಿಳನ ಪಂಡದಾದ ದಾಯಗಾತಿನ ನಮ್ಮ ಮೂಲು ಸೇರುಂಡ ಒಂದು ಏರು ಕಠಿಣ ಕನ ನಿಜವಾಡುಂದಾಂಡ ಮಿತ್ತು ಮೇಗಿಮ ಲೋಕ ತಿರ್ತು ಬತ್ತದು ಉಂತೋಡುಂದಾಂಡ ಈ ಪೊರ್ಲಪ್ಪದ ಕಜ್ಜು ಎಂಚ ಆಂಡು ನೆತ್ತ ಬಗ್ಗೆ ಪ್ರಸ್ತಾಪದ ರಡ್ಡು ಪಾತ್ರದೊಟ್ಟು ಎದುಕೊಳೊಂದಿಲ್ಲ ಶ್ರೀ ಮಹೇಶ್ ಶೆಟ್ಟಿ ಮೆರನ ಸ್ನೇಹ ಮಿಲನ ಸಮಾರಂಭದ ವೇದಿಕೆತ್ತಿನ ಗಣ್ಯರೇ ಅಂಚೆನೆ ಎನ್ನ ಕಾರ್ಲದ ಬೊಕ್ಕ ಕಾರ್ಲದ ನಿರೆಕೆರೆ ಉರ್ದ ಮಾತಾ ಬಂದುಲೆ ನೆಗಲಿಗೆ ಸುರುಕಾದ್ಯನ ನಮಸ್ಕಾರ ಈ ಸ್ನೇಹ ಮಿಲನ ಬಂಡ ದಾದ ಒಂದು ಸ್ನೇಹ ಮಿಲನ ಬಂಡ ನಮ್ಮ ಶಾಸಕರನೊಂಜಿ ಆರ್ನೊಂಜಿ ಕನಸು ಸ್ನೇಹ ಮಿಲನ ಈ ಸಮಾರಂಭವನ್ನು ಮಲ್ಪೊಡು ಬಂದು ಆರೊಂಜಿ 1 ವರ್ಷದಿಂಚಿ ಪಾದರೊಂದಿತ್ತೇರು ಎಂಚ ಮಲ್ಪುನು ಐತ ವಿಚಾರ ಏನಂದ ಪಂಡ ಸ್ನೇಹ ಮಿಲನ ಪಂಡ ಬೊಂಬಾಯಿ ಇತ್ತಿನ ನಮ್ಮ ಕಾರ್ಲದ ಜನಕುಲು ಕಾರ್ಲದ ಅಭಿವೃದ್ಧಿಗೆ ಅದು ಮಸ್ತ್ ಶ್ರಮ ವಹಿಸಾದಿನಕುಲು ಬೊಂಬಾಯಿ ದಿನಕಲಿರ್ದ ಹತ್ರಲ್ಲ ಕಾರ್ಲ ಅಭಿವೃದ್ಧಿ ಆಗ್ತದೆ ಅವು ಅವೇನು ನಮ್ಮ ಶಾಸಕರು ಮನವರಿಕೆ ಮಲ್ದಿರು ಅಂಚಾದ ಆರು ಅಕಲಿಗೆ ಬೊಂಬಾಯಿ ಬದ್ದದು ತಿಕ್ಕೋಡು ಅಕಲ್ನ ಸುಖ ಕಷ್ಟ ಪಾತಿರೋಡು ನನ್ನ ಕಾರ್ಲದ ಅಭಿವೃದ್ಧಿನ ಎಂಚ ಮಲ್ಪೋಡು ಐಕ ಸಲಹೆ ಸೂಚನೆ ನಮ್ಮ ನಿಗಲು ಬಂದುಳ್ಳ ಮಾತ ಕೇನೋಡು ನೆಕ್ಕ ಬೋಡಾದ ಮಸ್ತ್ ಸಮಾಜದಿಂದ ಒಂಜಿ ಆಲೋಚನೆ ಮಲ್ತುಂಚರು ಇಂಚಿನ ಸಭೆ ಎಂಚ ಮಲ್ಪುನು ಸುನೀಲ್ ಕುಮಾರ್ ಇನಿಮುಟ್ಟ ಏನು ಮಲ್ದಿಡ್ಡಲ್ಲ ಆರು ಏನು ಮಲ್ದಿನಲ್ಲ ಒಂಜಿ ಪೊಸತ್ ಮಲ್ದಿರು ಅಂಚಾದ ಈ ಅಭಿವೃದ್ಧಿಲಿ ಪುರ ಆವಂದಿಲ್ಲ ದುಮ್ಮ ಮಲ್ದಿರೇನೆ ಯಾರು ಮಲ್ದೊಂದುಚ್ಚೇರು ಈ ಸ್ನೇಹ ಮಿಲನ ಪಂಡ ಇನಿ ವಾ ಶಾಸಕನ ಮಲ್ದಿಜೆ ಅಥವಾ ಎಂಪಿಲ ಹೆಂಗೊತ್ತುಜಿ ಮಲ್ದಿನ ಅಥವಾ ಮಂತ್ರಿನ ಕುಲ್ಲ ಮಲ್ದಿನ ಹೆಂಗೊತ್ತುಜಿ ಸುನೀಲ್ ಕುಮಾರ್ ಒಂಜಿ ತಿಂಗಳು ಮೂನೇ ಡಿಸೈಡ್ ಮಾಡ್ತೇರು ಒಂಜಿ ಬಾಂಬೆ ಕೆಲವು ಜಂಟ ನಮ್ಮ ಪುರ ಮಿತ್ರವರ್ಗದ ಪಾತಿರಿಯರು ಇಂಚ ಮಲ್ಪರಿ ಒಂಜಿ ಆಲೋಚನೆ ಉಂಡು ಎಂಕ್ ಕಾರ್ಲದ ಪೂರ ಬಂಧುಲೆಗೆ ತಿಕ್ಕರೆ ಉಂಡು ಐಕ್ ಒಂಜಿ ಅವಕಾಶ ಮಲ್ಪೋಡು ಬಂದು ಐಕ್ ಈರಬಲೆ ಈರೊಂಜಿ ಐಕ್ ಏನ ಉಂದಾಪುಂಡು ಒಂಜಿ ಮೀಟಿಂಗ್ ಮಲ್ಪಲೆ ಈರೊಂಜಿ ಅವಕಾಶ ಮಲ್ತು ಕೊರಲೆ ಎಂದು ಇನ್ನು ಈತ್ ಮಲ ಸಂಖ್ಯೆ ನಮ್ಮನ ಪುರ ಒಟ್ಟು ಮಲ್ದಿರು ಬಂಡ ಕಾರ್ಲದಕ್ಕಲೆ ಈತ್ ಒಟ್ಟುಗೆ ಏನು ಏಪಲ ತೂತುಜಿ ಇನ್ನು ಒಟ್ಟು ಮಲ್ದಿನ ಒಂಜಿ ಕೀರ್ತಿ ಬಂಡ ಅವು ನಮ್ಮ ಸುನೀಲ್ ಕುಮಾರ್ ಮಾತ್ರ ಬೊಕ್ಕೆ ಇರಲ ಸಾಧ್ಯಚ್ಚಿ
ಆರು ಬತ್ತು ಒಂಜಿ ವಾರ ಇಂಚಿ ಮೂಲೆ ಒಂಜಿ ಪರಿಶ್ರಮ ಮಲ್ತದೆ ನಮ್ಮನ್ನು ಮಾತರೆ ಒಂಜಿ ಒಟ್ಟು ಮಲ್ತದೆ ಇನ್ನು ಮಾತಾರಲ ಒಂಜಿ ಒಗ್ಗಟ್ಟಾದ ಇಪ್ಪಲೇಕ ಒಂಜಿ ಮಾರ್ಗದರ್ಶನದ ಜಪಾದ ಇನ್ನು ಮಾತಾರನ ಕಷ್ಟ ಸುಖ ಕೇಂದ್ರ ನಮ್ಮ ಕಾರ್ಲರ್ದಿಡೆ ಬೈದೇರು ಐಕಾದ್ರ ನಮ್ಮ ಮಾತಾರಲ ಜೋರದು ತಾಟಿ ಬಿಡದು ಅಭಿನಂದನೆ ಮಲ್ಪಡು ಐದು ಒಕ್ಕ ಆರ್ನ ಅಭಿಮಾನ ತೀತ ನಿಖುಲು ಈತ ಮಲ್ಲ ಸಂಖ್ಯೆ ಇಡೆ ಬೈತಾರೆ ನಿಖಿಲಿಗೆ ಯಾರು ಹಾರ್ದಿಕವಾದ ಅಭಿನಂದನೆ ಮಲ್ತೊಂದಿಲ್ಲ ನನ್ನ ಸುನೀಲ್ ಕುಮಾರ್ನ ವಿಚಾರ ಬಂದಾಗ ನಮ್ಮ ಕೆಲವು ವಿಚಾರ ಪಾತ್ರಡಾಪಡು ಉದ್ದ ಪಾತ್ರದ ಮೂಲ ಸಾಧ್ಯ ಅಜ್ಜಿ ಅರಿನ ಪಾತ್ರದ ಬಂದು ಕಾಣೆ ಮುಟ್ಟ ವಿಷಯ ಉಂಟು ಏನನ್ನ ಸುನೀಲ್ ಕುಮಾರ್ ವರಿ 2004 ಇಸವಿಡು ಒಂಜಿ ರಾಜಕೀಯ ಬರ್ನಾಗ ರಡ್ಡೆ ವಿಚಾರ ತೀರ್ ಬೈದಿನಾರ ಒಂಜಿ ಹಿಂದುತ್ವ ರಡ್ನೆದ ಅಭಿವೃದ್ಧಿ ಹಿಂದುತ್ವದ ವಿಷಯ ಬರ್ನಾಗ ಆರು ಓವೆಲ್ಲ ಕ್ಯಾರ್ ಮಲ್ದಿನಾರತ್ ತಿಗಳೆ ಕೊರತು ಹಿಂದೂನ ಪರವಾದ ಉಂತಿನಾರು ಹಿಂದೂ ಪರ ನಾಯಕ ಯಾರು ಇನ್ನು ಹಿಂದೂನ ಓವೆ ವಿಷಯ ಪಡು ಅಥವಾ ಒಂಜಿ ರಾಜಕೀಯದ ಪಾರ್ಟಿ ಇಪ್ಪಡು ಅಥವಾ ಓವೆ ಒಂಜಿ ಸಾಮಾಜಿಕ ಚಟುವಟಿಕೆ ಅಥವಾ ಓವೆ ಒಂಜಿ ಬೇತೆ ಮಲ್ಲ ಕಾರ್ಯಕ್ರಮ ಇಪ್ಪಡು ಹಿಂದುತ್ವದ ವಿಷಯ ಬರ್ನಾಗ ಏಪಲ ಕಾಂಪ್ರಮೈಸ್ ಮಲ್ದಿನಾರತ್ ಹಿಂದುತ್ವ ಗಾತ್ರ ಒಂಜಿ 50 ಸರಿ ಜೈಲು ಪೋತಿನಾರ ಓವೆ ಒಂಜಿ ಕಷ್ಟ ಇಪ್ಪಡು ಒಂಜಿ ಹಿಂದೂನ ಪರ ಇಪ್ಪಡು ಒಂಜಿ ಏರ್ನ ಒಂಜಿ ಕಷ್ಟಗು ಆರ ಒಂಜಿ ಶಾಸಕ ಬೊಕ್ಕ ಆರ ಅಕಲೊಟ್ಟುಗು ಕುಲ್ದು ಅಕಲ್ನ ಕಷ್ಟ ಸುಖನ್ ಏಪಲ ಲಿತ್ತು ಪಾತಿರ್ನಾರ ಆಫೀಸಡ್ ಆರ್ನ ಆಫೀಸಡ್ ಸಾಧಾರಣ ಮೂಲ ನಮ್ಮ ರೇಷನ್ ಅಂಗಡಿಯಲ್ಲಿ ಲೈನ್ ಇಪ್ಪುಡು ಕಾಂಡಿಯದು ಶುರುವಾಪುಡು ಲೈನ್ ನಮ್ಮ ತೂತಿನ ವಿಚಾರ ಒಂದು ದಯಪಂಡ ಪ್ರತಿ ಒಡೆಯನ ಕಷ್ಟ ಸುಖ ಸ್ಪಂದಿಸೋಣ ಸುನೀಲ್ ಕುಮಾರ್ ನಾನು ಆರ್ನ ಅಭಿವೃದ್ಧಿದ ವಿಚಾರ ಪಾತ್ರಡಾಪುಡು ನಮ್ಮ ಅಭಿವೃದ್ಧಿ ಪಂಡ ಈಗ ಕುಡೊಂಜಿ ಪುದರ್ದಿ ಒಲಿ ನಮ್ಮ ಏನ ಪಂಡ ಅಭಿವೃದ್ಧಿ ಪಂಡ ಸುನೀಲ್ ಕುಮಾರ್ ಪಂಡ ಅಭಿವೃದ್ಧಿ ಒಂದು ಪಡಲಿ ನಮ್ಮ ದಯಪಡೊಂದುಳ್ಳೆ ಪಂಡ ಕಾರ್ಲಡ್ ಅಲ್ಪ ವರ್ಷದಿಂದ ಆವಂದಿನ ಕೆಲಸನು ಸುನೀಲ್ ಕುಮಾರ್ 3 ವರ್ಷ ಮಲ್ದಿರು ನಂಗೊಂಜಿ ಹೆಮ್ಮೆದ ವಿಷಯ ಒಂಜಿ ಖುಷಿತ ವಿಷಯ ನಮ್ಮನ ಕಾರ್ಲರ್ದೆಲ್ಲ ಏರ್ಲ ಇತಜರಂದತ್ತು ಮಲಮಲ ರಾಜಕಾರಣ ಕುಳಿತೀರು ಸಿಎಂ ನ ಒಂಜಿ ಪೋಸ್ಟ್ ತೊಂದಿನ ಕಾರ್ಲದ ಕುಳ್ಳಿರು ಅದು ಮಲ್ಲ ದಿಲ್ಲಿಡ್ಲ ಮಲಮಲ್ಲ ಪೋಸ್ಟ್ ತೊಂದಿನ ಕುಳ್ಳಿರು ಉದಯಾನಿಕ್ಲೆ ದಯಪಡೊಂದಿಲ್ಲ ಪಂಡ ಅಲ್ಪ ವರ್ಷದ ಅಭಿವೃದ್ಧಿ ಆತನು ಏರ್ನ ಅಭಿವೃದ್ಧಿ ಆತನು ಅಕಲ್ನೇ ಅಭಿವೃದ್ಧಿ ಆತನ ಅತ್ತ ಅಂದ ನಮ್ಮನ ಏರ್ನ ಅಭಿವೃದ್ಧಿ ಆತಜಿ ಒಂದು 3 ವರ್ಷರು ಸಾಧಾರಣ ಕಾರ್ಲ ಗಾತ್ರ ಒಂಜಿ 300 ಕೋಟಿ ರೂಪಾಯಿ ಕಾರ್ಲಕಂತದು ವಾ ಒಂಜಿ ಕಾರ್ಲಾಡಿತ್ತಿನ ಒಂಜಿ ರೋಡ್ ಇಪ್ಪಡು ಅಥವಾ ಒಂಜಿ ಲೈಟ್ದ ವ್ಯವಸ್ಥೆ ಇಪ್ಪಡು ಪೂರ ವ್ಯವಸ್ಥೆ ಪೂರ ಮಲ್ತುಕೊರ್ನಾರ ನಮ್ಮ ಶಾಸಕ ಸುನೀಲ್ ಕುಮಾರ್ ಐತ ಪ್ರತೀಕವಾದ ಒಂದು ತೋಜೊಂದುಂಟು ಈ ಸಭೆ ನಿಖಿಲೆ ಮಾತಾಡಲ ಗೊತ್ತುಂಡು ಒಂದು ವಿಚಾರ ಅಂಚಾದ ನಿಖುಲ ಬೆಂಬಲ ಮಲ್ಪರ ಈತ್ ಮಲ್ಲ ಸಂಖ್ಯೆ ಬೈದಾರಂದು ಯಾರು ನಂಬುವೆ ಬೊಕ್ಕ ಹೆಚ್ಚು ಸುನೀಲ್ ಕುಮಾರ್ ನ ವಿಷಯ ನಮ್ಮದೆಲ್ಲ ಪುಗಾರ್ನ ವಿಷಯ ಹೆಚ್ಚು ನಿಖಿಲೆ ಮಾತಾ ಗೊತ್ತುಂಡು ಬಂದಲೆ ಬೊಕ್ಕ ಆರು ಕಾರ್ಲಾಡು ಮಲ್ಲ ಬೇಲೆ ಮಲ್ದಿರು ಆರು ಯಾರು ನಿಖಿಲೆ ದುಂಬರ ಯಾನು ಪಂಡೆ ಆರು ಓ ಬೇಲೆ ಮಲ್ತನಲ್ಲ ಆರು ಒಂಜಿ ಹೊಸತ್ ಬೇಲೆ ಮಲ್ಪುನುಂದು ಯಾನೊಂಜಿ ಬೇಲೆ ತುದಿತ್ತೆ ಆರೊಂಜಿ ಉದ್ಯೋಗ ಮೇಳ ಅಂತ ಮಲ್ತಿರು ಯಾನೆನ್ನೆದಲ್ಲೊಂಜಿ ಪುರ ಅವಂದೆಪ್ಪುಂಡು ಕೃಷಿ ಮೇಳ ಅವು ಮೇಳ ಒಂದು ಮೇಳ ಕಾರ್ಲಾಡು ಅಂಚೆನೆ ಒಂದೊಂಜಿ ಮೇಳ ಇಪ್ಪುಂದು ಪೋದಿತ್ತೆ ಅವಳು ಪೋತುನಾಗ ಆರ್ನೊಂಜಿ ವಿಚಾರ ತುನಾಗ ಮಸ್ತ್ ಖುಷಿ ಆಂಡು ಆತ ಮಲ್ಲ ವಿಚಾರ ಒಂಜಿ ಎಂಪ IT ಕಂಪನಿ ದಕ್ಲೇನು ಬ್ಯಾಂಗ್ಳೂರು ಬಿಟ್ಟು ಪಾತೇರು ತಕಲ್ದ ಅಕಲೇನು ಕಾರ್ಲಾಲಿ ತೊಂಬತ್ತದು ಒಂದೇ ದಿನೊಟ್ಟು ಆಜಿನದು ಜೋಕಲೆ ಬೇಲೆ ಎತ್ಕೊಡ್ತೀನಿ ಆರ್ ಸುನೀಲ್ ಕುಮಾರ್ ಒಂದು ಬಾರಿ ಮಲ್ಲ ವಿಚಾರ ದಯಪಂಡ ಇಂಚಿನ ವಿಚಾರ ರಾಜಕಾರಣ ಕಳಲಿ ಇಪ್ಪುಜಿ ಅಕಲೆ ಬುರ್ಸತಿ ಇಪ್ಪುಜಿ ಆರಾಯ್ಕಟ ಏಪ ಬೇಲೆ ಮಲ್ದೇರು ಏನು ಮಲ್ದೇರು ಎಂಕ್ಲೆಲ್ಲ ಗೊತ್ತುಜ್ಜಿ ಅಂಡ ಒಂದೇ ದಿನೊಟ್ಟು ಆಜಿನದು ಕಾರ್ಲದ ಬಡವೇರು ಜೋಕಲೆಗೆ ಬೇಲೆ ಆತನು ಒಂದು ಮಲ್ಲ ವಿಷಯ ಅಂಚನೆ ಓವೇ ರೋಡ್ ಇಪ್ಪಡು ಮತ್ತೆ ಓವೇ ಕಾರ್ಲದ ಒಂಜಿ ಹಳ್ಳಿ ಒಂಜಿ ವಿದ್ಯುತ್ ವ್ಯವಸ್ಥೆ ಪು ಇನ್ನು 3 ವರ್ಷ ಓರ್ಲದ ಅಂಚಿನ ಪರಿಸ್ಥಿತಿ ಇಜ್ಜಿ ಪೂರ ಕಡೆಗಳ ವಿದ್ಯುತ್ ಸರಬರಾಜು ಅಂಚೆನೆ ಇರ್ನ ರಸ್ತೆದ ಪೂರ ಕೆಲಸ ಆತಂದು ಅಂಚೆನೆ ಬೊಕ್ಕೊಂಜಿ ದಾಖಲೆನ ಬಂಡ 1 ವರ್ಷೋಡಾರು ಕಾರ್ಲ ತಾಲೂಕು 32 ಕಿಂಡಿ ಅಣೆಕಟ್ಟು ಮಲ್ದಿರು ಒಂದು ನಂಗೆ ಹೆಮ್ಮೆದ ವಿಷಯ ಒಂದು ಕರ್ನಾಟಕ ರಾಜ್ಯೋಡೆ ಆತಜಿ ಒಲ್ಲ ಇದು ಮಲ್ಲ ಕೆಲಸ 1 ವರ್ಷೋಡು 32 ಕಿಂಡಿ ಅಣೆಕಟ್ಟು ಬಂಡ ಆರೆ ಸಾಧ್ಯನೇ ಇಜ್ಜಿ ಅಂಚಿನ ಒಂಜಿ ಶ್ರಮಗಾರಿ ನಮ್ಮ ಸುನೀಲ್ ಕುಮಾರ್ ನನ್ನ ಹೆಚ್ಚಾನ್ ಪಾತ್ರರುಜಿ ಆರೆಗೆ ನಿಗುಲು ನನಾತ್ ಪ್ರೋತ್ಸಾಹ ಮಲ್ಪಲೆ ನಿಗುಲು ನನಾತ್ ಬೆಂಬಲ ಮಲ್ಪಲೆ ನಮ್ಮನ್ನು ಕಾರ್ಲನ ಮಸ್ತ್ ತುಂಬುಕೊನೊಕ್ಕ ನಮ್ಮ ಕಾರ್ಲನ ಕರ್ನಾಟಕ ಒಂಜಿ ನಂಬರ್ ರಾಜ್ಯ ಮಲ್ಪನ ಆರ್ನೊಂಜಿ ಕನಸುಂಡು ಅವೇ ನನಸು ಮಲ್ಪಾಗ ಅರೇನೊಂಜಿ ಬೊಕ್ಕೊಂಜಿ ಆರ್ನ ಒಂದುಂಡು ಕರ್ನಾಟಕನೊಂಜಿ ನಮ್ಮ ಕಾರ್ಲನ ಮಾದರಿ ತಾಲೂಕು ಮಲ್ಪಕಂದು ಐಕೆ ನಮ್ಮ ಪ್ರೋತ್ಸಾಹ ಮಲ್ಪಗ ಒಂದು ದಿನ ಹೆಚ್ಚು ದಿನ ದೂರ ಹೆಚ್ಚಿ ನನ್ನ ನೆಕ್ ದಿನ ಬರ್ಪುಡು ಅಂಚಾದ ನಮ್ಮ ಮಾತೆಲ್ಲ ಒಗ್ಗಟ್ಟು ನಮ್ಮ ಸುನೀಲ್ ಕುಮಾರ್ ಬೆಂಬಲ ಮಲ್ಪುಡು ಉದೀತ ಪನ ಒಂದು ಯಾನ ರೆಡ್ಡು ಪಾತ್ರ ಮುಗಿ ಪಕ್ಷಾತೀತವಾದ ಪಾತ್ರ ಸುನೀಲ್ ಕುಮಾರ್ 2004 ಇಸವಿಡು ಕಾರ್ಲಾಗ ಒಂಜಿ ಪಕ್ಷದ ಶಾಸಕರನ್ನ ಅಭ್ಯರ್ಥಿಯಾದ ಒಂದು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಕಾರಣದ ಆಯ್ತೆ ಬಂದ್ರೆ ನಿಗುಲು ಕುತ್ತಾದು ತೆರೆದಿತ್ತು ಜರಡಲ್ಲ ನಿಗಳ ಇಲ್ಲದಗಳ ಕಾಲಾಡಿತನ ಇಲ್ಲದಗಳ ತೆರೆಯೊಲ್ಲೆ ಒಂದು ಅಭಿವೃದ್ಧಿ ಪಂಪುಡೆ ಎಂಚಿನ
MLA ಆಯ್ನಾಡ ಎಂಚಿಪ್ಪೆ ಪಂಪುನ ತೊಚ್ಪತಿ ಕಾರಣ ಚಿತ್ರ ಒಂಜಿ ಶಾಸಕರಿತ್ತರನ್ನಾಡ ಅವು ಈ ಸುನೀಲ್ ಕುಮಾರ್ ಬೊಂಬೈದಾಗಲ್ಲ ಇತ್ತಿನ ಹೆಸರು ನಮ್ಮನ ಊರ್ದ ನಾಗರೇಕುಲ್ಲ ಸರ್ತಾತಿರು ದೈವಲ್ಲ ಸರ್ತಾತ ಬ್ರಹ್ಮಕಲಶ ಆತನ ನಾಗಮಂಡಲ ಆತನ ಬ್ರಹ್ಮಮಂಡಲ ಆತನ ಕೋಲ ಭೂತ ಪುರೇನ್ ಸರ್ತಾತನ ನಾಡ ಬೊಂಬೈದಾಗಲ ದಸರ ದಯಪಂಡ ಒವೇ ರೀತಿಯ ಒಂಜಿ ಕಷ್ಟಗೋ ಸ್ಪಂದಿಸವನಂಚಿತ್ತಿನ ಮನೋಭಾವ ಜಾಸ್ತಿ ಇಪ್ಪು ನಾವು ಬೊಂಬೈದ ಜನಕಲ ನಮನ ನನ್ನ ದುಂಬುಗಳ ಇರಿತ ಈ ಸ್ನೇಹ ಮಿಲನ ಕಾರ್ಯಕ್ರಮದ ಉದ್ದೇಶ ಎಂಜಿನೊಂದು ಬಣ್ಣದಂಡ ನಮ್ಮ ಕಾಲದ ಕ್ಷೇತ್ರ ಸಮಗ್ರ ನನ್ನ ಅಭಿವೃದ್ಧಿ ಆವಡು ಸುನೀಲ್ ಕುಮಾರನ ನೇತೃತ್ವದ ನನ್ನ ಕಾಲದ ಕ್ಷೇತ್ರ ಅಭಿವೃದ್ಧಿ ಆವಡು. ಇವತ್ತು ನಾನು ಪೊಲೀಸ್ ಅಧಿಕಾರಿ ಅಂತ ಇಲ್ಲಿ ಬಂದದಲ್ಲ, ನಾನು ಕಾರ್ಕಳ ತಾಲೂಕಿನಲ್ಲಿ ಹುಟ್ಟಿದ್ದಕ್ಕೆ ನನ್ನದು ಸೌಭಾಗ್ಯ ಅಂತ ಕಾಣ್ತಾ ಇದ್ದೆ. ಯಾಕೆಂದರೆ ಇಷ್ಟೆಲ್ಲ ಜನ ನನ್ನ ಗ್ರಾಮದ, ನನ್ನ ಊರಿನ, ನನ್ನ ತಾಲೂಕಿನ ಇಷ್ಟೆಲ್ಲ ಜನ ಒಂದೇ ಕಡೆ ಇದ್ದಾರೆ, ಅದು ಕೂಡ ಪರವೂರಿನಲ್ಲಿ, ಪರಕೀಯ ಜಾಗದಲ್ಲಿ. ಭಾಳ ಸಂತೋಷ. ಇದರಿಂದ ನನಗೆ ಹೆಮ್ಮೆ ಆಗ್ತಿದೆ ನಾನು ಕಾರ್ಕಳದಲ್ಲಿ ಹುಟ್ಟಿದ್ದೇನಂತ. ಸುನೀಲ್ ಕುಮಾರ್ ಅವರು ಸ್ನೇಹ ಮೇಳನ ಇಟ್ಟಿದ್ದಾರಂತ ನನ್ನ ಗೆಸ್ಟಾಗಿ ಕರೆದಿದ್ದಾರೆ. ನಾನು ಅವರ ಆಧಾರ ಇಟ್ಟು ಇಲ್ಲಿ ಬಂದಿದ್ದೇನೆ. ಸುನೀಲ್ ಕುಮಾರ್ಗೆ ನಾನು ಫಸ್ಟ್ ಡೇಯಿಂದ ನೋಡ್ತಾ ಇದ್ದೇನೆ. ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ ದಿನದಿಂದ ನೋಡ್ತಾ ಇದ್ದೇನೆ. ಅವರು ನೋಡಲಿಕ್ಕೆ ಹಾಗೇ ಇದ್ದಾರೆ. ಈಗ ಕೂಡ ಫಿಟ್ನೆಸ್ ಒಳ್ಳೆದಿದೆ. ನಮ್ಮ ದೇಶದಲ್ಲಿ ಫಿಟ್ನೆಸ್ ಬಗ್ಗೆ ರಾಜಕೀಯ ವ್ಯಕ್ತಿಗಳು ಗಮನ ಕೊಡಬೇಕಂದ್ರೆ ಸುನೀಲ್ ಕುಮಾರಿಗೆ ಫಾಲೋ ಮಾಡಬೇಕಂತ ಕಾಣ್ತಾ ಇದೆ. ಊರಿನಲ್ಲಿ ಚಪಲವಾಗಿ ನಡೀತಬೇಕಾಗ್ತದೆ, ಚಪಲವಾಗಿ ಕೆಲಸ ಮಾಡಬೇಕಾಗ್ತದೆ. ಅದರಲ್ಲಿ ಅವರಿಗೆ ಈಗಲೂ ನೋಡಿದರೆ ಆ ಸಮಯದಲ್ಲಿ ಫಸ್ಟ್ ಟೈಮಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡುವಾಗ ಹೇಗಿದ್ರು ಹಾಗೆ ಕಾಣ್ತಾ ಇದ್ದಾರೆ. ಸುನೀಲ್ ಕುಮಾರ್ ಎಂಜಿನ ಕೆಲಸ ಮಾಡಿದರೆ ಅವು ನಿಖಲೇನು ತೂದು ಈತ ಹೆಂಗೆ ಗೊತ್ತಾಗ್ಬಿಡು ಆರ್ನ ಸಂಪರ್ಕ ಏತುಂಡು ಪಂಡು ಈ ಸಂದರ್ಭ ಪಂಡರ ಬಯಸುವೆ. ಆರು ಎಡ್ಡೆ ಕೆಲಸ ಮಲ್ದಿನೆಟ್ಟು ಹತ್ರ ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಪೂರ ಸೀಟ್ಲ ಆ ಕಾರ್ಕಳದ ಪೂರ ಬೈದನು ಅವು ಒಂದು ನಿದರ್ಶನ ಅನ್ಪಂದು ಅನ್ನೋ ಪನ್ನರ ಬಯಸದು ಮುಂದೊಂಜಿ ಬಾರಿ ಎಡ್ಡ ಕಾರ್ಯಕ್ರಮ. ಯಾನು ಬ್ಯಾಂಗ್ಳೂರು ಈ ಕಾರ್ಯಕ್ರಮಗೂ ಸುನೀಲ್ ಸೇಮ್ ಅರ್ನವೇ ಕಾರ್ಯಕ್ರಮಗೂ ಯಾನು ಅಟೆಂಡ್ ಆದಿತ್ತೆ. ಬಹುಶಃ ಇನ್ನಿತ ಈ ಕಾರ್ಯಕ್ರಮ ಸ್ನೇಹ ಮಿಲನ ತುಂಡ ಎಂಕ್ ಬಾರಿ ಖುಷಿ ಆಪುಂಡು. ಇಡೀ ಬಾಂಬೆ ಪಂಡ ಈ ತುಳುನಾಡದ ಕಾರ್ಲ ಇಡೀ ಕಾರ್ಲನೇ ಇನಿ ಮುಲ್ಲುಂಡು ಒಂದು ತೋಜುಡು. ನಮ್ಮ ಇನ್ನಿತ ಈ ಪ್ರಕೃತಿ ತೂನಲ್ಲ ಈ ಕಾರ್ಲದ ಪ್ರಕೃತಿ ಜನಕುಲ್ಲ ಕಾರ್ಲದ ಜನಕುಲು ಈ ತುಳು ಸಮ್ಮೇಳನ ಈ ರಾಜಕೀಯ ಸಂಬಂಧಪಟ್ಟಿನ ಒಂದು ಕಾರ್ಯಕ್ರಮ ಎನ್ನ ಜೀವಮಾನೋಡು ಇನಿಮುಟ ರಾಜಕೀಯದ ಕಾರ್ಯಕ್ರಮದ ಸಭೆಗೆ ಪೋತಿನ ಮಾತ್ರ ವೇದಿಕೆದ ಮಿತ್ತು ಇನಿಮುಟ ಪೋತಿಜಿ ಒಂದಿನ ಪ್ರಪ್ರಥಮ ಈ ವೇದಿಕೆ ಬತ್ತೀನಿ ರಾಜಕೀಯ ಸಭೆಟ್ ವೇದಿಕೆ ಮಿತ್ತು ಕುಲ್ಲುದೆ. ಬಹುಶಃ ಈ ಜನತೂವನ ವೇದಿಕೆ ತೂನಾಗ ಎಂಕಲ ಟೆಂಪ್ಟ ಒಂದು ದುಂಬುಗಿ ರಾಜಕೀಯ ಪೋಯಿ ಬಣ್ಣದ ಎಲ್ಲ ಆಲೋಚನೆ ಮಾಡ್ತಂದಿಲ್ಲ. ಬಹುಶಃ ಎಲ್ಲ ಸ್ನೇಹಿತರ ಸುನೀಲ್ ಕುಮಾರ್ ಮತ್ತು ಗೋಪಾಲ್ ಶೆಟ್ನ ಆಶೀರ್ವಾದ ಇತ್ತಂಡ ದುಂಬುಗು ಯಾಲ ಆಲೋಚನೆ ಮಾಡ್ತಂದಿಲ್ಲ. ಊರುಡ್ದು ಸುನೀಲ್ ಕುಮಾರ್ ಬೊಂಬೈ ಬತ್ತದ ಇನ್ನೊಂದು ಇತಿಹಾಸ ಮಲ್ತೇರು ದ್ಯಾ ಬಂದಾಗ ಮುಂಬೈ ಬತ್ತದ ಈದು ಜನ ಕೂಡ ಒಂದು ಅಂಡ ಅವು ಸುನೀಲಣ್ಣನ ಒಂಜಿ ಪ್ರೀತಿ ಇನ್ನು ಈ ವೇದಿಕೆ ಬೇತೆ ಬೇತೆ ಸಮಾಜದ ಕುಲ್ಲೇರು ತಿರ್ತುಲ ಬೇತೆ ಬೇತೆ ಸಮಾಜದ ಕುಲ್ಲೇರು ಬೇತೆ ಬೇತೆ ಪಾರ್ಟಿದ ಕುಲ್ಲೇರು ಇನ್ನು ಜಾತಿ ಮತ ಪಾರ್ಟಿ ಪೂರ ಬರಿಕದಿದ್ದು ಸುನೀಲನ್ನೇ ಎಂಕಲ್ಲ ಜನ, ಸುನೀಲನ್ನೇ ನಮ್ಮ ಮೊಗ್ಗದ ಜನ, ಸುನೀಲನ್ನೇ ಕೆಲಸ ಮಲ್ದೇರು. ಯಾನ್ ನಿಖಲ್ ಲೆಕ್ಕಳ್ಳಿ ಎಣ್ಣೆ ಲೆಕ್ಕಳ್ಳ ಸುನೀಲನ್ನಾಗ ಮಸ್ತ್ ಮಸ್ತ್ ಶುಭೇಚ್ಛಾ ಕೊಡ್ಪೆ. ಸುನೀಲಣ್ಣನ ಬರ್ಪಿನ ರಾಜಕೀಯ ಭವಿಷ್ಯ ನೆಡ್ದಲ ಹೆಚ್ಚ ಲೋಕಪ್ರಿಯದ ಅವಳು ಪಂಡ ಯಾನ ನಿಕಟೆಲ್ಲ ಮಾತಾಡಿದ ರಿಕ್ವೆಸ್ಟ್ ಮಲ್ಪೆ ದೇವೇಡೆಲ್ಲ ಪ್ರಾರ್ಥನಾ ಮಲ್ಪೆ. ವಾ ಮಂಜಿ ಜನಪ್ರತಿನಿಧಿಗ ನಮ್ಮ ವಿಧಾನಸಭಾ ಕ್ಷೇತ್ರ आवडत ಲೋಕಸಭಾ ಕ್ಷೇತ್ರ आवडत ಅವಳು ಮಲ್ತಿನ ಕೆಲಸದ ರಿಪೋರ್ಟ್ ಆವಾ ಜಗೇಡು ಕೊರ್ರೆ ಇತ್ತಂಡಲ್ಲ
ಈತ ಮಲ್ಲ ಸಭೆ ಬೊಂಬಾಯ್ಡ ಸುನಿಲ್ನ ಆಪೋಜಿ ಊರುಡು ಹಾಕೊಂಡು ಅವಂಗೆ ಗೊತ್ತಿಜಿ ಆಂಡಲ್ಲ ಇರು ಊರುಡು ಇತ್ತದ ಒಂಜಿ ತಿಂಗಳದ ಪ್ರಯತ್ನೋಡು ಈತ ಮಾತ್ರ ನಮ್ಮ ಊರ್ದಾಗಿನ ಪರ್ಟಿಕ್ಯುಲರ್ ಅವ್ರ ಕಾರ್ಯಕರ್ತಗಳನ್ನ ಒಟ್ಟು ಮಲ್ಪುನ ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ಐ ವಿಲ್ ಸೇ ಇಟ್ ಈಸ್ ಜಸ್ಟ್ ಲೈಕ್ ಎ ಡ್ರೀಮ್ and Sunil Anna has made this dream come true. So I would like to give him my best wishes once again. ಈ ಒಂಜಿ ಕಾರ್ಯಕ್ರಮ ಹಲವು ದಾಖಲೆಯನ್ನು ಬರೆಯಿದೆ ಮುಂಬೈ ಪ್ರಪ್ರಥಮವಾದ ಈದ್ ಮಲ್ಲ ಸ್ನೇಹ ಸಮ್ಮೇಳನಡು ಒಬ್ಬಿ ಒಂಜಿ ಜಾತಿ ಧರ್ಮ ತುಂಬಂದೆ ನಮ್ಮ ಈತ ಜನ ಒಟ್ಟಾದ ಒಂಜಿ ಪ್ರಪ್ರಥಮ ಬಾರಿ ಮಲ್ಲ ದಾಖಲೆ ಬಂದ್ರೆ ಸಂತೋಷ ಆಗ್ಬೋದು ರಡ್ನೆ ಅದು 5 ವರ್ಷಗಳ ಓಟು ಕೇಂದ್ರ ಬರ್ಪಿನ ಎತ್ತೋ ರಾಜಕಾರಣಿಯಲ್ಲಿ ನಡುಟು 3 ಜನ ವರ್ಷ ಈತ್ ಮಲ್ಲ ಈತನಿಗೆಲ್ಲ ಕ್ಷೇತ್ರ ಬೇಲೆ ಮಲ್ಲ ಬಂದ ಕಾಲಿಗೆ ಕ್ಷೇತ್ರ ತಂದೆ ಬೊಂಬಾಯಿ ಬತ್ತದಲ್ಲ ಒಂದಿನ ಪಂಪಿನ ಒಂಜಿ ಎದೆಗಾರಿಕೆ ತೋಜಾದ ಸುಂಗ್ಲಣ್ಣ ಅವಲ ಒಂಜಿ ಮಲ್ಲ ದಾಖಲೆ ಈ ರಾಜಕಾರಣಿಗಳಲ್ಲಿ ನೋಡು ಒಂಜಿ ಎಡ್ಮ ಸಾರ ಅಭಿಮಾನಿ ಹೋಟೆಲಿಯರ್ ಸಂಘಟನೆ ಸುನಿಲಣ್ಣ ಇರೆಗೆ ಎಂಕಲ್ನ ಪರವಾದ ಸಪೋರ್ಟ್ ಕೊರೊಂದೇ ಇಲ್ಲ ಈ ರೆಡ್ಡೆ ಕೆಲಸ ಮಂತೊಂದೇ ಇಲ್ಲರು ದೇವರನ್ನ ಏನಾರು ಪಾತಿರ್ನಾಕು ದೇವರ ಪ್ರಾರ್ಥನೆ ಮಂತಿರ ಯಾಕಂದ್ರೆ ನಾನು ಏನಡದಲ್ಲ ಪ್ರಾರ್ಥನೆ ಮಂತ್ಪರ ಇದ್ದಿದ್ದಲ್ಲ ಇರು CM ಇರು ಕ್ಯಾಬಿನೆಟ್ ಮಿನಿಸ್ಟರ್ ಆವಡು ಬಂದು ಪೂರ ಬಂಡೇರು ಎಲ್ಲ ಇರಡೆ ಈತೆ ವಿಶ್ವಾನ್ಪ ದೇವರ ಇರೇ ಗುಡ್ ಹೆಲ್ತ್ ಕೊರಡು ಇರೆಗೊಂದು ಕೆಲಸ ಎಡ್ಡೆ ಕೆಲಸ ಮನ್ಪುನ ದೇವರ ಧೈರ್ಯ ಕೊರಡು ಇರೆಗೆ ಆರೋಗ್ಯ ಕೊರಡು ಅಂಚನೆ ಇರು ಎಡ್ಡೆ ಕೆಲಸ ಮಂತಂಪೋಲೆ ಕೆಲಸ ಇರು ಮಂತಂದು ಪೋಯ್ಲಕ್ಕನೆ ಇರೆಗೆ ಇರ್ನ ಕೆಪಾಸಿಟಿ ಪ್ರಕಾರ ಇರೆಗೆ ಇರ್ನ ಪ್ರಮೋಷನ್ ತಿಕ್ಕೊಂಡೇ ಹೋಗೋಣ ಪಬ್ಲಿಕ್ ಇರೆಗೆ ಕೊರ್ಪೇರು ನಮ್ಮ ತೋಳ್ಕೊಂಡು ಬಂದ್ಕೊಂಡು ಕುಟುಂಬ ಕುಟುಂಬದ ಪುಟ್ಟೋಡಿಗೆ ಊರು ಊರುಗಳ ಪುಟ್ಟೋಡು ಅಂಚನೆ ಕಾರ್ಕಳ ಕ್ಷೇತ್ರ ನಾವು ಸುನಿಲ್ ಕುಮಾರ್ ಕೊಟ್ಟಿದ್ದೇವೆ ಅಂಚನೆ ಸುನಿಲ್ ಕುಮಾರ್ನ ವಿಶ್ವ ಪಂಪುನ ಮಸ್ತ್ ಉಂಟು ಯಾನು ಸ್ಕ್ರೀನ್ ತೂನಾಗ ಸುನಿಲ್ ಕುಮಾರ್ ಈಗಿನ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಗೊತ್ತಾಡು ಅಂಚನೆ ಯಾನಲ್ಲ ಕಾರ್ಕಳದ ಊರಿಗೆ ಸೇರಿದಿರಿ ಒಂಜಿ ಕಾಲ ಎತ್ತಂಡು 5 ವರ್ಷದರ ಬೊಂಬಾಯಿದಾಗಲ ಊರಿಗೂ ಇಲೆಕ್ಷನ್ ಉಂತಿನಾಗಲ್ಲ ಪರವಾದ ಇಲ್ಲಿಲ್ಲ ಓಟ್ ಮಾಡ್ರೆ ಕೇಳೋದು ಪೋರೆತ್ತ ಅದಾಗ ರಾತ್ರಿ 10 ರೂಪಾಯಿನಾಗ ನಾಯಿ ಜೋರ್ಡು ಗುರೆಪುಣ್ಗೆ ಪ್ರಾಯದಾರ ಪಣ್ಪೇರ್ಗೆ ಮಲ್ಪ ಗುರೆಪಡ ಮಾರಾಯ ಅವು 5 ವರ್ಷ ಗೊರ ಬರ್ಪಿನಾಗಲು ಆಗಲೇ ನೆನಪ ನಮ್ಮ 5 ವರ್ಷವರೆಗೂ ಮಾತ್ರ ಅಂಚಿನ ರಾಜಕಾರಣಿ ವ್ಯಕ್ತಿನಾಗಲು ಉಪ್ಪನಾಗ ಅವೇನು ಪೂರ ಮೀರ್ದು ಒಂಜಿ ಆದರ್ಶ ಪಂಪಿ ಲೆಕ್ಕ ತನನು ಗೆಂದಾದ ಕೊಡ್ನ ಜನಕುಲ ಆಶೋತ್ತರಗೂ ಸಂಧಿಸದು ಊರುಡು ಮಸ್ತ್ ಅಭಿವೃದ್ಧಿ ಕೆಲಸ ಮಲ್ತದು ನನದಾದ ನಿಗಳಿಗೆ ಮಲ್ತು ಕೊರಡು ಪಂಪಿನ ಎದೆಗಾರಿಕದ ರಾಜಕಾರಣಿ ಸುನೀಲ್ ಕುಮಾರ್ ಒಂಜಿ ಆದರ್ಶ ಎಂಕ ಇತ್ತತ್ತು ನಗ ಮಹಾಭಾರತದ ನೆನಪ ಒಂದು ದಾದ ಪಂಡಗ ದ್ರೋಣಾಚಾರ್ಯಕ್ಕೇನುವೆ ಈ ಮರಾಠನಿಕ ದಾದ ತೋಜುಂಡು ಒಂದು ಬಿಲ್ಲು ವಿದ್ಯೆ ಕಲ್ಪನೆ ತನ್ನ ಶಿಷ್ಯ ಆಪನ್ ಬೆಂಕ ಕಾಲಿ ನಡ್ಡ ಕಣ್ಣು ಮಾತ್ರ ತೋಜುಡು ಒಂದು ಇನ್ನು ಪೂರಾ ಕಾಲದಗಳಿಗೆ ನಮಕ್ಕ ಕಾಲಿಗೆ ತೋಜುಡು ಬಂದಾಗ ಸುನೀಲ್ ಕುಮಾರ್ ಮಾತ್ರ ಸ್ನೇಹ ಮಿಲನ ಮುಂಬೈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನನ್ನ ಎಲ್ಲ ಹಿರಿಯರೇ, ಸ್ನೇಹ ಮಿಲನ ಮುಂಬೈ ನಡೆಸಬೇಕು ಅಂತಾದಾಗ ಕೇವಲ 1 ತಿಂಗಳ ಅವಧಿಯಲ್ಲಿ ಯೋಚನೆ ಮಾಡಿ ಕಾರ್ಯಕ್ರಮವನ್ನು ನಿರ್ಧಾರ ಮಾಡಿದ ನಂತರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತ ನನ್ನೆಲ್ಲ ಕಾರ್ಕಳದ ಆತ್ಮೀಯ ಬಂಧುಗಳೇ, ಹಿರಿಯರೇ, ಒಂದು ವಿಶೇಷವಾದಂತಹ ಕಲ್ಪನೆಯ ಕಾರ್ಯಕ್ರಮ ಇದು. ದಿಢೀರಾಗಿ ಆರಂಭ ಆಗಿದ್ದಲ್ಲ. ಕಳೆದ 1-1.5 ವರ್ಷದ ಹಿಂದೆ ಮುಂಬೈನಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತ ಆಲೋಚನೆಯನ್ನ ನಾನು ಮುಂದೆ ಇಟ್ಟಿದ್ದೆ. ಬೆಂಗಳೂರಿನಲ್ಲಿ ಪ್ರತಿ 2 ವರ್ಷಕ್ಕೊಂದ್ಸರಿ ಈ ರೀತಿಯಾದಂತಹ ಕಾರ್ಯಕ್ರಮಗಳು ನಡೆಯುತ್ತೆ. ಕಾರ್ಕಳದ ಜನ ಎಲ್ಲೆಲ್ಲಿ ಇದ್ದಾರೋ ಅಂತ ಎಲ್ಲ ಜನರನ್ನ ಒಟ್ಟು ಸೇರಿಸಬೇಕು. ಕಾರ್ಕಳದ ಅಭಿವೃದ್ಧಿ
ಕೇವಲ ಶಾಸಕನ ಜವಾಬ್ದಾರಿ ಅಲ್ಲ, ಎಲ್ಲರೂ ಒಟ್ಟಾಗಿ ಸೇರಿ ಆಲೋಚನೆಯನ್ನು ಮಾಡಬೇಕು ಅನ್ನುವಂತ ಹಿನ್ನೆಲೆಯಿಂದನೇ ಸ್ನೇಹ ಮಿಲನ ಇವತ್ತು ನಡೀತಾ ಇದೆ. ಸ್ನೇಹ ಮಿಲನ ಕಾರ್ಯಕ್ರಮಕ್ಕೋಸ್ಕರ ಬನ್ನಿ ಅಂತೇಳಿ ನಾವು ಕರೀತಾ ಹೋದಾಗ ತುಂಬಾ ಜನ ನನ್ನ ಹತ್ರ ಕೇಳಿದ್ರು, ಅಂಚಪಂಡದಾದ ಒಂದು ಮುಂಬಯಿಯ ಮಹಾನಗರದಲ್ಲಿ ಬಹಳ ವರ್ಷಗಳ ಹಿಂದೆ ಬಂದಂತ ನೀವುಗಳು ಕಷ್ಟಪಟ್ಟು ಇಲ್ಲಿರುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹಂತ ಹಂತವಾಗಿ ಮೇಲೆ ಬರುವಂತ ಪ್ರಯತ್ನಗಳನ್ನ ನಡೆಸಿದ್ದೀರಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೇಲೆ ಬರಲಿಕ್ಕೆ 1 ವರ್ಷ 2 ವರ್ಷಗಳಲ್ಲಿ ಅಲ್ಲ, ಬರೀ ಕೈಯಿಂದ ಬಂದಂತ ನೀವುಗಳು ಅಪಾರವಾದಂತ ಪರಿಶ್ರಮವನ್ನು ಪಡ್ತಾ ಸಂಪಾದನೆಯನ್ನ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ತಾ ಬಂದಂತ ಎಲ್ಲ ಸಂಪಾದನೆಯನ್ನ ಜೇಬಿನಲ್ಲಿ ಇಟ್ಟುಕೊಳ್ಳಿಲ್ಲ. ಆಗಾಗ ಊರಿನ ನೆನಪನ್ನ ಮಾಡ್ತಾ ಊರಿನ ಅಭಿವೃದ್ಧಿಯ ಕಡೆಗೂ ಕೂಡ ದೊಡ್ಡ ಕೊಡುಗೆ ಇದೆ ನಿಮ್ದು. ಮುಂಬೈ ಬಹಳ ಒತ್ತಡದ ಕ್ಷೇತ್ರ ಇದು. ತುಂಬಾ ಜನರಿಗೆ ಮುಂಬೈನಲ್ಲಿ ಬೆಳಿಗ್ಗೆ ಆಗೋದೇ 11 ಗಂಟೆಗೆ, ಮಲಗೋದು ರಾತ್ರಿ 2-3 ಗಂಟೆಗೆ. ಇಂಥ ಒತ್ತಡದ ಸಂದರ್ಭದಲ್ಲಿ ಕಾರ್ಕಳದ ಜನರನ್ನ ಒಟ್ಟು ಸೇರಿಸಬೇಕು ಅನ್ನುವಂತ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಆಲೋಚನೆಗಳು ಬಂದಾಗ ನಾವು ಅಂದ್ಕೊಂಡಿದ್ವಿ ಕಾರ್ಕಳದವರು 1,000 ಇರ್ಬೋದಾ, 2,000 ಇರ್ಬೋದಾ, 3,000 ಇರ್ಬೋದಾ ಅಂತ. ನಂತರ ಗ್ರಾಮಶಃ ನಾವು ಇದನ್ನ ಪಟ್ಟಿಯನ್ನು ತೆಗಿತಾ ಹೋದಾಗ ನಮಗೆ ಆಶ್ಚರ್ಯ ಆಯ್ತು. ಕಾರ್ಕಳದ ಜನ 7,000 ಜನ ಮುಂಬೈನಲ್ಲಿ ಇದ್ದಾರೆ ಅಂತಂದಾಗ, ಚುನಾವಣೆಗಳು ಬಂದಾಗ ನಾವು ನಿಮ್ಮ ಹತ್ರ ಬರ್ತೇವೆ, ಓಟ್ ಕೇಳ್ತೇವೆ, ದುಡ್ಡು ಕೇಳ್ತೇವೆ, ಸಹಕಾರ ಕೇಳ್ತೇವೆ, ಎಲ್ಲದನ್ನು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಬಂದಾಗ ನಾವು ಮಾಡ್ತೇವೆ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೇನೆ, ಇವತ್ತು ನಾನು ಎಲೆಕ್ಷನ್ಗೂ ಬರಲಿಲ್ಲ, ಕಲೆಕ್ಷನ್ಗೂ ಬರಲಿಲ್ಲ, ನಿಮ್ಮಗಳ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅಂತ ಬಂದಿದ್ದೇನೆ. ನಿಮ್ಮಗಳ ಸಹಕಾರದಿಂದ ಕಾರ್ಕಳ ಮೇಲೆ ಬರಬೇಕು ಅನ್ನುವಂತ ಮನದಾಳದ ಇಚ್ಛೆ ನಮ್ದು. ಇವತ್ತು ಕಾರ್ಕಳ ಉಳಿದವರಿಗಿಂತ ಭಿನ್ನ ಆಗಬೇಕು. ಕಾರ್ಕಳ ದೇಶದಲ್ಲಿ ನಂಬರ್ 1 ಆಗಿ ಕ್ಷೇತ್ರವಾಗಿ ಮಾರ್ಪಾಡಾಗಬೇಕು. ಎಲ್ಲ ಕ್ಷೇತ್ರಗಳಲ್ಲಿ ಕಾರ್ಕಳ ಅಭಿವೃದ್ಧಿ ಆಗಬೇಕು. ದೇಶದ ಜನ, ರಾಜ್ಯದ ಜನ ಕಾರ್ಕಳಕ್ಕೋಸ್ಕರ ಬರಬೇಕು, ಕೈ ಬೀಸಿ ಕಾರ್ಕಳ ಕರಿಬೇಕು, ಆ ರೀತಿಯಾದಂತಹ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂತ ಕಲ್ಪನೆಗಳನ್ನು ಇಟ್ಟುಕೊಂಡು ಕಳೆದ 5 ವರ್ಷದಿಂದ 6 ವರ್ಷದಿಂದ ಶಾಸಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಶಾಸಕ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ಪಕ್ಷ ಹೇಳಿದಾಗ ಚುನಾವಣೆಗೆ ನಿಂತಿದ್ದೇನೆ. ಜನ ಆಶೀರ್ವಾದ ಮಾಡಿದ್ರು 2004ರಲ್ಲಿ. ಅವತ್ತಿನ 3 ವರ್ಷಗಳ ಕಾಲದ ಅವಧಿ 2013ರಲ್ಲಿ ಪುನರಾಯ್ಕೆಗೊಂಡ ನಂತರದ ಈ 3.5 ವರ್ಷದ ಅವಧಿನಲ್ಲಿ ನನಗೆ ಸಿಕ್ಕಂತ 6.5 ವರ್ಷದ ಅವಧಿಯಲ್ಲಿ ಕಾರ್ಕಳಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಒಬ್ಬ ವಿರೋಧ ಪಕ್ಷದ ಶಾಸಕನಾಗಿ ಅದೆಲ್ಲವನ್ನೂ ಕೂಡ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದೇನೆ. ನಂಗೆ ಅತ್ಯಂತ ಧೈರ್ಯ ಇದೆ. ನಾನು ಬೆನ್ನು ತೋರಿಸಿ ಹೋಗೋನಲ್ಲ. ಜನ ನನ್ನನ್ನು ಆಯ್ಕೆ ಮಾಡಿಕೊಟ್ಟ ನಂತರ ಕ್ಷೇತ್ರದ ಜನರಿಗೆ ನ್ಯಾಯ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದೇನೆ ಅಂತೇಳಿ ಎಲ್ಲಿ ಬೇಕಾದರೂ ವಿಶ್ವಾಸದಲ್ಲಿ ಹೇಳಬಲ್ಲೆ. ಪ್ರಾಮಾಣಿಕವಾಗಿ ದುಡಿಯುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಉದ್ಯೋಗ ನಿಮಿತ್ತ, ವ್ಯಾಪಾರದ ನಿಮಿತ್ತ ದೂರಕ್ಕೆ ಬಂದಿದ್ದೀರಿ. ಯಾರು ಬೇಕಾದ್ರೂ ಉದ್ಯೋಗದ ನಿಮಿತ್ತ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹೋಗಬೇಕು ಸಹ. ಅದೆಲ್ಲದರ ಜೊತೆನಲ್ಲಿ ಕಾರ್ಕಳದ ಬಗ್ಗೆ ಅಭಿಮಾನ ನಿರ್ಮಾಣ ಆಗಬೇಕು ಅನ್ನೋದು ನಮ್ದು ಇಚ್ಛೆ. ಕಾರ್ಕಳದ ಬಗ್ಗೆ ಎಲ್ಲರಿಗೂ ಕೂಡ ಪ್ರೀತಿ ನಿರ್ಮಾಣ ಆಗಬೇಕು. ಕಾರ್ಕಳವನ್ನು ಎಲ್ಲರೂ ಪ್ರೀತಿಸಬೇಕು. ಕಾರ್ಕಳದ ಮಣ್ಣಿನ ಗುಣವನ್ನ ನಾಡಿನ ಎಲ್ಲ ಕಡೆ ವಿಸ್ತರಿಸಬೇಕು. ನಾಡಿನ ಎಲ್ಲ ಜನ ಕಾರ್ಕಳದ ಜನರನ್ನ ಕೊಂಡಾಡಬೇಕು. ಕಾರ್ಕಳದ ಜನ ನಾವೆಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶಿಸಬೇಕು. ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ಸ್ನೇಹ ಮಿಲನ ಇವತ್ತು ಆರಂಭ ಆಗಿದೆ. ನಾನು ಇತಿಹಾಸವನ್ನು ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕಾರ್ಕಳಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ. ಇವತ್ತಿನ ವಾಟ್ಸ್ಆಪ್ ಯುಗದಲ್ಲಿ, ಫೇಸ್ಬುಕ್ ಯುಗದಲ್ಲಿ ಇತಿಹಾಸಗಳನ್ನು ಮರ್ತಿರಬಹುದು ನಾವು. ಕಾರ್ಕಳಕ್ಕೆ ಒಂದು ಪುರಾತನವಾದಂತಹ ಇತಿಹಾಸ ಇದೆ. ಬೇರೆ ಎಲ್ಲ ನಾಡಿನಂತೆ, ಬೇರೆ ಎಲ್ಲ ಊರುಗಳಂತೆ ಕಾರ್ಕಳ ಅಲ್ಲ.
ಕಾರ್ಕಳಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಇತಿಹಾಸಗಳಲ್ಲಿ ಕವಿ ಮುದ್ದಣ್ಣನ ಕ್ಷೇತ್ರ ಅಂತ ಹೇಳುವಂತ ನಂದಳಿಕೆ ಕಾರ್ಕಳದು ಅನ್ನುವಂತ ಹೆಮ್ಮೆ ನಮ್ದು ಇವತ್ತು. ವೆಂಕಟರಮಣನ ದೇವಸ್ಥಾನ ಇಡೀ ದೇಶದಲ್ಲಿ ಪ್ರಖ್ಯಾತಿ ಹೊಂದಿರುವಂತ ದೇವಸ್ಥಾನ. ಜೈನರ ಕಾಶಿ, ಗೊಮಟೇಶ್ವರನ ಮುಖಾಂತರ, ಬಸದಿಗಳ ಮುಖಾಂತರ ಜೈನರ ಅತ್ಯಂತ ಪವಿತ್ರ ಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಕಾರ್ಕಳ ಅಂತ ಹೇಳ್ತಾರೆ ಜನ. ಮೊನ್ನೆ ಹತ್ತೂರಿನ ಚರ್ಚು ದಕ್ಷಿಣ ಭಾರತದಲ್ಲಿ ಬೆಸಿಲಿಕಾ ಅನ್ನುವಂತ ಕೀರ್ತಿಯನ್ನು ಪಡಿತಾ ಜಗತ್ತಿನ ಜನರನ್ನ ಇವತ್ತು ಕಾರ್ಕಳದ ಹತ್ತೂರಿನ ಚರ್ಚು ಸೆಳೀತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಕಾರ್ಕಳ ಮುಂದೆ ಬರ್ತಾ ಇದೆ. ಇಷ್ಟು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಬೆಳೀತಾ ಇರುವಂತಹ ಕಾರ್ಕಳದಲ್ಲಿ ಎಷ್ಟು ಜನ ಸಾಧಕರು ನಿರ್ಮಾಣ ಆಗಿದ್ದಾರೆ. ತುಂಬಾ ಜನ ಭಾಷಣದಲ್ಲಿ ಹೇಳಿದ್ರು ಸುನೀಲ್ ಕುಮಾರ್ ಒಳ್ಳೆ ಕೆಲಸ ಮಾಡಿದ್ರು, ಸುನೀಲ್ ಕುಮಾರ್ ಒಳ್ಳೆ ಕೆಲಸ ಮಾಡಿದ್ರು ಅಂತ. ಕಾರ್ಕಳವನ್ನ ಪ್ರತಿನಿಧಿಸ್ತಾ ಇರುವಂತ 7ನೇ ಶಾಸಕ ನಾನು. 52ರಲ್ಲಿ AB ಶೆಟ್ಟಿ ಕಾರ್ಕಳದ ಶಾಸಕರಾಗಿ ಪ್ರತಿನಿಧಿಸಿದ್ರು. ಅದಾದ ನಂತರ 6 ಜನ ಶಾಸಕರು ಕಳೆದು ಹೋಗಿದ್ದಾರೆ. ನಾನು 7ನೇ ಶಾಸಕ. ಕೇವಲ ರಾಜಕೀಯ ಪ್ರತಿನಿಧಿಗಳು ಮಾತ್ರ ಕಾರ್ಕಳಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಲ್ಲ, ಯಾರೋ ಜನಪ್ರತಿನಿಧಿಗಳು ಮಾತ್ರ ಕಾರ್ಕಳದ ಅಭಿವೃದ್ಧಿಯನ್ನು ಮಾಡಿದ್ದಲ್ಲ, ಯಾರೋ ಜನರಿಂದ ಆಶೀರ್ವಾದವನ್ನು ಮಾಡಿದಂತ ರಾಜಕಾರಣಿಗಳು ಕಾರ್ಕಳದ ಕೀರ್ತಿಯನ್ನು ಎತ್ತರಿಸಿದ್ದಲ್ಲ. ಅದೆಷ್ಟು ಜನ ಕಾರ್ಕಳದ ಸಾಧಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ನನಗೆ ನೆನಪಾಗುವಂತದ್ದು ರಂಜಾಲ ಗೋಪಾಲ್ ಶೆಣಿಯರ ಬಗ್ಗೆ. ಜಗತ್ತಿನ ಗಮನವನ್ನು ಸೆಳೆದರು. ಜಪಾನಿಗೆ ಬುದ್ಧನ ವಿಗ್ರಹವನ್ನು ಕಳಿಸಿಕೊಟ್ಟಿದ್ದು ಕಾರ್ಕಳದಿಂದ. ಅದು ರಂಜಾಲ ಗೋಪಾಲ್ ಕೃಷ್ಣ ನಿರ್ಮಾಣ ಮಾಡಿಕೊಟ್ಟಿದ್ದು. ಶಿವಪ್ಪಗೌಡರ ಹೆಸರನ್ನ ಕೇಳ್ತಾರೆ. ಅವತ್ತಿನ ಬಡವರಿಗೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಬಡವರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡಿದಂತ ಶಿವಪ್ಪ ಹೆಗಡೆಯವರು ಕಾರ್ಕಳದವರು ಅಂತ ಹೇಳಿ ನಮಗೆ ಹೆಮ್ಮೆ ಇದೆ. ಕರ್ನಾಟಕ ಏಕೀಕರಣದಲ್ಲಿ MD ಅಧಿಕಾರಿ ಹೆಸರನ್ನ ಕೇಳ್ತೇವೆ. ಕಾರ್ಕಳದವರು ಕರ್ನಾಟಕ ಏಕೀಕರಣಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಅನಂತ ಶೆಣೆಯಿಂದ ಪ್ರಾರಂಭ ಆಯಿತು ಅಂತೇಳಿ ಇವತ್ತಿಗೂ ಕೂಡ ಇತಿಹಾಸ ಹೇಳುತ್ತೆ. ಕಾರ್ಕಳದ ಅನಂತ ರಕ್ಷಣೆ ಇರುತ್ತೆ. ಕ್ವಿಟ್ ಇಂಡಿಯಾ ಚಳವಳಿಗೆ ದೊಡ್ಡ ಹೋರಾಟದ ರೂಪವನ್ನು ಕೊಡ್ತು. ವೆಂಕಟೇಶ ಪ್ರಭುಗಳ ನೇತೃತ್ವವನ್ನು ವಹಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ಇಷ್ಟೆಲ್ಲ ಇತಿಹಾಸವನ್ನು ಹೊಂದಿರುವಂತ ಕ್ಷೇತ್ರದಲ್ಲಿ ನಮ್ಮ ಕಣ್ಣು ಮುಂದೆ ಎಷ್ಟು ಜನ ಬೆಳೆದು ಸಾಧಕರಾಗಿ ಇವತ್ತಿನ ಪೀಳಿಗೆಯ ಜನ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಕಳವನ್ನು ಎತ್ತರಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಸುಬ್ರಹ್ಮಣ್ಯ ಕ್ಷೇತ್ರದ ಸ್ವಾಮೀಜಿಗಳು ಕಾರ್ಕಳದ ಕ್ಷೇತ್ರದವರು ಅನ್ನೋದನ್ನು ನಾವು ಮರೀಲಿಕ್ಕಿಲ್ಲ. ಕಾರ್ಕಳದ ಕೊಡುಗೆ ಸುಬ್ರಹ್ಮಣ್ಯ ಮಠಕ್ಕೆ ಇವತ್ತು. ಲಾಂಗ್ ಜಂಪ್ನಲ್ಲಿ ರೋಹಿತ್ ಕುಮಾರ್ ಕಟೀಲ್, ಕಬಡ್ಡಿ ಕ್ಯಾಪ್ಟನ್ ಆಗಿ ಮಮತಾ ಪೂಜಾರಿ, ಕಬಡ್ಡಿನಲ್ಲಿ ಸುಖೇಶ್ ಹೆಗಡೆ, SLC ನಲ್ಲಿ ಕಳೆದ 2 ವರ್ಷದ ಕೆಳಗಡೆ ಮೊದಲ ರ್ಯಾಂಕ್ ಕರ್ನಾಟಕದಲ್ಲಿ ಬಂದಿದ್ದು ಮಿಯಾರಿನ ಸುನೀಲ್ ರಾವ್ ನನಗೆ ಅನ್ನೋದನ್ನ ನಾವು ಮರೆಯಲಿಕ್ಕಿಲ್ಲ. ಸಂಗೀತ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಶೆಣೈ ನಮಗೆ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾವುದರಲ್ಲಿ ಕಮ್ಮಿ ಇದೆ ಕಾರ್ಕಳ ಇವತ್ತು? ಎಲ್ಲ ಕ್ಷೇತ್ರದಲ್ಲಿ ಕಾರ್ಕಳದ ಜನ ಇದ್ದಾರೆ. ವೇದಿಕೆಯನ್ನು ನೋಡಿದಾಗ ದುಡ್ಡಿನಲ್ಲೂ ಕೂಡ ನಾವು ಕಡಿಮೆ ಇಲ್ಲ. ಅದ ಶಿವರಮಣ್ಣ ಮನಸ್ಸು ಮಂತಡ ಮಾತೆಲ್ಲವರ ಒಟ್ಟಾಡ ಅಂಬಾನಿಗಳವರ ತಾಂಟನಾಥ ಶಕ್ತಿ ಉಂಟು ಕಾರ್ಕಳದ ಜನಕ್ಕೆ. ಯಾವ ಕ್ಷೇತ್ರದಲ್ಲೂ ಕೊರತೆಗಳಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಸಾಧನೆಯನ್ನು ಮಾಡಿದಂತ ಜನ ನಮ್ಮ ಜೊತೆಗಿದ್ದಾರೆ. ಇವತ್ತಿಗೂ ಕೂಡ ಸಾಧನೆ ಮಾಡುವಂತವ್ರು ನಮ್ಮ ಜೊತೆಗಿದ್ದಾರೆ. ಆದ್ರೆ ಇವತ್ತು ಬೇಕಾಗಿರುವಂತದ್ದು ಕಾರ್ಕಳದ ಬಗ್ಗೆ ಪ್ರೀತಿಯನ್ನು ನಿರ್ಮಾಣ ಮಾಡುವಂತ ಕೆಲಸ ಕಾರ್ಯಗಳಾಗಬೇಕಾಗಿದೆ. ಕಾರ್ಕಳವನ್ನ ಒಟ್ಟಾಗಿ ಮುನ್ನಡೆಸುವಂತ ಕೆಲಸವನ್ನು ನಡೆಸಬೇಕಾಗಿದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವತ್ತು ಹೇಳಿದ್ರು ಮೊದಲನೇ ದಿನದ ತನ್ನ ಭಾಷಣದಲ್ಲಿ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನುವಂತ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಎಲ್ಲರ ಜೊತೆಗೆ ಎಲ್ಲರ ವಿಕಾಸ ಆಗಬೇಕು ಅಂತ. ಕಾರ್ಕಳದ ಆಗುಂಬೆಯ 7ನೇ ತಿರುವಿನಿಂದ ಪ್ರಾರಂಭ ಆಗುತ್ತೆ ಕಾರ್ಕಳ ಕ್ಷೇತ್ರ. 14 ತಿರುವುಗಳಲ್ಲಿ 7ನೇ ತಿರುವಿನಿಂದ ಇನ್ನದ ತನಕ ಕಡಂದಳಿಯ ಬ್ರಿಡ್ಜಿನ ತನಕ ಕಾರ್ಕಳದ ಕ್ಷೇತ್ರ ಬರುತ್ತೆ. ಎಲ್ಲ ಕ್ಷೇತ್ರದ ಜನ ಅಭಿವೃದ್ಧಿ ಆಗಬೇಕು, ಗ್ರಾಮ ಅಭಿವೃದ್ಧಿ ಆಗಬೇಕು, ದೇವಸ್ಥಾನಗಳ ಅಭಿವೃದ್ಧಿ ಆಗಬೇಕು, ಜನ ನೆಮ್ಮದಿಯಿಂದ ಬದುಕುವಂತಾಗಬೇಕು ಕಾರ್ಕಳದಲ್ಲಿ ಅನ್ನುವಂತ ಹಿನ್ನೆಲೆಯಿಂದ ಒಟ್ಟಾಗಿ ಚರ್ಚೆ ಮಾಡೋಣ. ಎಲ್ಲರಿಗೂ ಭಾವನೆಗಳನ್ನು ಹೇಳುವಂತ ಅವಕಾಶಗಳಿಲ್ಲ, ಸಮಯದ ಅಭಾವ ಇದೆ. ಆದ್ರೆ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ತಿಳಿಸಬೇಕು ಅಂತೇಳಿ ನಿಮ್ ಜೊತೆಗೆ ಪತ್ರವನ್ನು ಕೊಟ್ಟಿದ್ದೇವೆ.
ದಯಮಾಡಿ ಮುಕ್ತವಾಗಿ ನಮ್ಮ ಅಭಿಪ್ರಾಯಗಳನ್ನು ಹೇಳಿ. ಕಾರ್ಕಳ ಇವತ್ತು ಕಾರ್ಕಳವಾಗಿ ಉಳಿದಿಲ್ಲ. ನನಗೆ ರಾಘಣ್ಣ ಯಾವಾಗಲೂ ಹೇಳ್ತಾ ಇದ್ರು, ಬರಿಗೈಯಿಂದ ಬೊಂಬಾಯಿಗೆ ಬಂದಿದ್ದೇವೆ. ತುಂಬಾ ಜನ ಮುಂಬೈನವರು ಹೇಳ್ತಾರೆ ನಮಗೆ, ನಮ್ಮನ್ನ ಬಸ್ ಕಂಡಕ್ಟರ್ ಕರ್ಕೊಂಡು ಬಂದ, ಬಸ್ ಡ್ರೈವರ್ ಕರ್ಕೊಂಡು ಬಂದ, ಲಾರಿ ಡ್ರೈವರ್ ನಮ್ಮನ್ನು ಕರ್ಕೊಂಡು ಬಂದ, ಬಿಟ್ಟೋದ. ನಂತರ ತಿಂಗಳಗಟ್ಟಲೆ ನಾವು ಎಲ್ಲಿದ್ದೀವಿ ಅಂತ ಗೊತ್ತಿರಲಿಲ್ಲ. ಮನೆಗೆ ಪತ್ರ ತಲುಪಬೇಕಾದ್ರೆ 3 ತಿಂಗಳು ತಲುಪ್ತಾ ಇತ್ತು ಅಂತ. ಆ ಎಲ್ಲ ಕಷ್ಟಗಳನ್ನು ಅನುಭವಿಸ್ಕೊಂಡೇ ಬೊಂಬೈನಲ್ಲಿ ಇದ್ವಿ. ಕಾರ್ಕಳದ ಹಳೆಯ ರಸ್ತೆಗಳು, ಕಾರ್ಕಳದ ಅವತ್ತಿನ ಕಲಿತ ಗಡಂಗು, ಆನಿದ ಕೋಳದಟ್ಟ, ಆನಿದ ಕಂಬಳ, ಆನಿದ ಚಾತ ಅಂಗಡಿ, ಇದೆಲ್ಲವೂ ಕೂಡ ನಮಗೆ ಸವಿ ನೆನಪುಗಳು. ಇವತ್ತಿಗೂ ಕೂಡ ತುಂಬಾ ಜನ ಆಗಾಗ ನೆನಪು ಮಾಡ್ಕೊಳ್ತಾರೆ. ಆ ಎಲ್ಲ ನೆನಪುಗಳ ಜೊತೆನಲ್ಲಿ ಕಾರ್ಕಳ ಇನ್ನಷ್ಟು ಚೆನ್ನಾಗಿ ಆಗಬೇಕು ಅನ್ನುವಂತ ತವಕ ನಮ್ದು ಇವತ್ತು. ಖಂಡಿತ ಇವತ್ತು ಕಾರ್ಕಳ ಬದಲಾಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಕಾರ್ಕಳವನ್ನ ಬದಲಾಯಿಸುವಂತ ಪ್ರಯತ್ನವನ್ನ ಇವತ್ತು ನಡೆಸ್ತಾ ಇದ್ದೇವೆ. ವೇಗಕ್ಕೆ ತಕ್ಕಂತೆ ಇವತ್ತು ಕಾರ್ಕಳ ಬದಲಾಗ್ತಾ ಇದೆ. ನಾನು ಅಭಿವೃದ್ಧಿಯ ಬಗ್ಗೆ ಉದ್ದ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನನ್ನ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲದನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಯೋಗ ಇವತ್ತು ನಮಗೇನು ಅಂತಂದ್ರೆ, ಕಾರ್ಕಳ ತಾಲೂಕು ರಚನೆ ಆಗಿ 100 ವರ್ಷಗಳು ತುಂಬ್ತಾ ಇದೆ. ನಾಡಿದ ಡಿಸೆಂಬರಿಗೆ ಕಾರ್ಕಳ ತಾಲೂಕು ರಚನೆ ಆಗಿ 100 ವರ್ಷ ತುಂಬ್ತಾ ಇರುವಂತ ಸಂದರ್ಭದಲ್ಲಿ ಕಾರ್ಕಳವನ್ನ ಇನ್ನಷ್ಟು ಗಟ್ಟಿಗೊಳಿಸುವಂತ ಪ್ರಯತ್ನ ನಮ್ಮ ಕಡೆಯಿಂದ ಆಗಬೇಕು. ಒಂದು ತಾಲೂಕು 100 ವರ್ಷಗಳನ್ನು ಪೂರೈಸ್ತಾ ಇರುವಂತ ಸಂದರ್ಭದಲ್ಲಿ ಕಾರ್ಕಳದ ಎಲ್ಲ ಜನರನ್ನ ಎಲ್ಲ ಕಡೆಗಳಲ್ಲಿ ಒಟ್ಟು ಮಾಡಬೇಕು. ನಮ್ಮ ಕಾರ್ಕಳ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ನಿಮ್ಮಗಳ ಜನಪ್ರತಿನಿಧಿಯಾಗಿ ಕಾರ್ಕಳಕ್ಕೆ ಏನೇನು ಬೇಕು ಅದೆಲ್ಲದನ್ನು ಕೂಡ ಪ್ರಯತ್ನ ಮಾಡಬೇಕು. ಈ ಡಿಸೆಂಬರ್ನಿಂದ ಮುಂದಿನ ಡಿಸೆಂಬರ್ನ ತನಕ ಕಾರ್ಕಳ ತಾಲೂಕು ರಚನೆಯಾಗಿ ಶತಮಾನೋತ್ಸವವನ್ನು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ 10 ಅಭಿವೃದ್ಧಿ ಚಟುವಟಿಕೆಗಳು, ಕಾರ್ಯಕ್ರಮಗಳು ಆಗಬೇಕು ಅನ್ನುವಂತ ಕಲ್ಪನೆಯನ್ನು ಇಟ್ಟುಕೊಂಡು ಸ್ನೇಹ ಮಲಿಕಕ್ಕೋಸ್ಕರ ನಿಮ್ಮ ಬಳಿಗೆ ಬಂದಿದ್ದಾರೆ. ಇವತ್ತು ನಾನು ಚೆನ್ನಾಗಾಗಬೇಕು ಕಾರ್ಕಳ. ಸ್ವಾತಂತ್ರ್ಯ ಬಂದು 75 ವರ್ಷ 2022 ಆದ್ರೆ ಕಾರ್ಕಳ ತಾಲೂಕು ರಚನೆಯಾಗಿ 100 ವರ್ಷ ಆಗ್ತಾ ಇದೆ. ನಡೆದ ಡಿಸೆಂಬರ್ 12ನೇ ತಾರೀಕಿಗೆ. ಮೊದಲು ಉಪ್ಪಿನಂಗಡಿ ತಾಲೂಕಿತ್ತು ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. 100 ವರ್ಷ ತುಂಬ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಕಾರ್ಕಳ ಏನಾಗಬೇಕು? ಸ್ವಾತಂತ್ರ್ಯ ಬಂದು 75 ವರ್ಷ ಪೂರೈಸ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಕಾರ್ಕಳ ಏನಾಗಬೇಕು? ಇವತ್ತು ನಾನು ಶಾಶ್ವತವಾದಂತಹ ಕಾಮಗಾರಿಗಳಿಗೆ ಹೆಚ್ಚು ಗಮನವನ್ನು ಕೊಡುವಂತವನು. ತಾತ್ಕಾಲಿಕವಾದಂತಹ ಸಣ್ಣ ಪುಟ್ಟ ಕಾಮಗಾರಿಗಳ ಬಗ್ಗೆ ತುಂಬಾ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದು ಸಹಜವಾಗಿ ನಡೀತದೆ. ಆದರೆ ಶಾಶ್ವತವಾದಂತಹ ಕಾಮಗಾರಿಗಳು ಆಗಬೇಕು. ನಿಮಗೆ ನೆನಪಿದೆ, ಕಾರ್ಕಳದಲ್ಲಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಆರಂಭ ಮಾಡಿದ್ವಿ, ಕಾರ್ಕಳದಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಆರಂಭ ಮಾಡಿದ್ವಿ, ಕಂಬಳಕ್ಕೆ ಒಂದು ಕ್ರೀಡಾಂಗಣವನ್ನು ಕಲ್ಪಿಸಿಕೊಟ್ವಿ, ಮೀಯಾರ್ನಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಆರಂಭ ಆಯಿತು, ಯಾತ್ರಿ ನಿವಾಸಗಳ ಕಲ್ಪನೆಗಳ ಆರಂಭ ಆಯಿತು. ಇದೆಲ್ಲದೂ ಕೂಡ ಮೊದಲನೇ ಅವಧಿಯಲ್ಲಿ ನಾವು ಮಾಡಿದ್ವಿ. ನೆನ್ಪಿಡುವಂತ ಕಾರ್ಯಕ್ರಮಗಳು 2013ರಿಂದ 2016 ತನಕ ಇನ್ನಷ್ಟು ಮುಂದೆ ಬರುವಂತ ಪ್ರಯತ್ನವನ್ನು ಮಾಡಿದ್ದೇನೆ. ಎಲ್ಲ ರಸ್ತೆಗಳು ಕೂಡ ಬದಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ದೊಡ್ಡ ಪ್ರಮಾಣದಲ್ಲಿ ಹಣ ತರುವಂತ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಾನು ಇಲ್ಲಿರುವಂತ ಎಲ್ಲರಿಗೂ ಕೂಡ ಅಭಯವನ್ನು ಕೊಡ್ತೇನೆ. ಇವತ್ತು ನವೆಂಬರ್ನಲ್ಲಿ ಇದ್ದೇವೆ ನಾವು. ನೀವು ಮೇ ತಿಂಗಳ ಹೊತ್ತಿಗೆ ಕಾರ್ಕಳಕ್ಕೆ ಯಾರಾದ್ರೂ ಬಂದ್ರೆ ನಾನು ಕಾರ್ಕಳಕ್ಕೆ ಬಂದಿದ್ದೇನೆ ಅನ್ನುವಷ್ಟು ಅನುಮಾನ ನಿರ್ಮಾಣ ಆಗಬೇಕು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಳ ನಿರ್ಮಾಣ ಆಗುತ್ತೆ. ಯಾವ ಊರಿಗೆ ಬಂದಿದ್ದೇವೆ ಅನ್ನುವಷ್ಟು ಅನುಮಾನ ಆಗಬೇಕು ನಮಗೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಗ್ರಾಮಗಳ ರಸ್ತೆಗಳು ಬದಲಾಗುತ್ತೆ. ಕಾರ್ಕಳವನ್ನು ಪ್ರವೇಶಿಸುವಂತ 7 ಕಡೆಯ ರಸ್ತೆಗಳು, ಅದು ಬೆಳವೆಯಿಂದ ಹೆಬ್ರಿಗೆ ಬರುವಂತ ರಸ್ತೆ ಇರ್ಬೋದು, ಶಿವಪುರದಿಂದ ಬರುವಂತ ರಸ್ತೆ ಇರ್ಬೋದು, ಆಗುಂಬೆಯಿಂದ ಬರುವಂತ ರಸ್ತೆ ಇರ್ಬೋದು, ಬೈಲೂರಿನಿಂದ ಬರುವಂತ ರಸ್ತೆ ಇರ್ಬೋದು, ಬೆಳವಾಯಿಯಿಂದ ರಸ್ತೆ ಸಾಣೂರಿಗೆ ಬರುವಂತ ರಸ್ತೆ ಇರ್ಬೋದು, ಮಾಳದಿಂದ ಬಜಗೋಳಿಗೆ ಬರುವಂತ ರಸ್ತೆ ಇರ್ಬೋದು, ಈದುವಿನಿಂದ ಕಾರ್ಕಳಕ್ಕೆ ಬರುವಂತ ರಸ್ತೆ ಇರ್ಬೋದು. ಎಲ್ಲ ರಸ್ತೆಗಳು ಕೂಡ ಬದಲಾಗುತ್ತೆ, ದ್ವಿಪದವಾಗಿ ಮಾರ್ಪಾಡಾಗುತ್ತೆ, ಚತುಷ್ಪದವಾಗಿ ಮಾರ್ಪಾಡಾಗುತ್ತೆ. ಈದುವಿನ ಪ್ರದೇಶ ಇರ್ಬೋದು, ಆ ಎಲ್ಲ ನಕ್ಸಲ್ ಚಟುವಟಿಕೆಗಳು ನಡೆಯುವಂತ 15 ಮನೆ 20 ಮನೆಗಳಿರುವಂತ ಎಲ್ಲ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾನೆ. ಅಲ್ಲಿರುವಂತ ಯುವಕರ ಜೊತೆಗೆ, ತಾಯಿಯಂದ್ರ ಜೊತೆಗೆ ಮಾತಾಡಿದ್ದಾನೆ. ಬಸ್ಸಿನ ವ್ಯವಸ್ಥೆ ಇಲ್ಲ, ಕಾರು ಹೋಗಲ್ಲ, ನಡ್ಕೊಂಡು ಹೋಗಿದ್ದಾನೆ ಎಲ್ಲ ಕಡೆಗೆ. ಆ 10-12 ಜಾಗಗಳಿಗೆ ಹೋದಾಗ ನಿಮಗೆ ಏನಾಗಬೇಕು ಅಂತ ಕೇಳಿದಾಗ ಅಲ್ಲಿರುವಂತ ಎಲ್ಲ ಯುವಕರು, ತಾಯಿಯಂದ್ರು ನನಗೆ ಮೊದಲ ಬಾರಿ ಹೇಳಿದ್ದೇನು ಅಂತಂದ್ರೆ, ಇಡೇಗ ಬೈದಿನ ಸುರೂತ ಶಾಸಕ ಇರು ಅಂತ. ಆ ಎಲ್ಲ
ಜಾಗಗಳಿಗೆ ಹೋಗಿದ್ದಾನೆ, ಅವರ ಸುಖ ಕಷ್ಟಗಳನ್ನು ವಿಚಾರಿಸಿದ್ದಾನೆ. ನಕ್ಸಲ್ ಚಟುವಟಿಕೆಗಳಿಗೆ ಬೆಂಬಲ ಕೊಡಬಾರ್ದು, ನಿಮಗೆ ಏನು ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ದಾನೆ. ನಂಗೆ ಅತ್ಯಂತ ಇವತ್ತು ಖುಷಿ ಕೊಡೋದೇನು ಅಂತಂದ್ರೆ ಆ 12-13 ಜಾಗಗಳಲ್ಲಿರುವಂತಹ 100 ಕುಟುಂಬಗಳ ಮಕ್ಕಳನ್ನ ತಹಸೀಲ್ದಾರ್ ಹತ್ರ DC ಹತ್ರ ಮಾತನಾಡಿ ಆ ಮಕ್ಕಳನ್ನ ಕಾರ್ಕಳಕ್ಕೆ ಕರ್ಕೊಂಡು ಬಂದು ಹಾಸ್ಟೆಲ್ಗೆ ಸೇರಿಸಿ ವಿದ್ಯಾಭ್ಯಾಸವನ್ನ ಕೊಡ್ತಾ ಅವರ ಪ್ರಮುಖ ಸಮಸ್ಯೆಗಳನ್ನ ಬಗೆಹರಿಸುವಂತ ಪ್ರಯತ್ನವನ್ನು ಮಾಡಿದ್ದೇನೆ. ಇವತ್ತು ನಕ್ಸಲ್ ಚಟುವಟಿಕೆಗಳು ಕಡಿಮೆ ಆಗ್ತಾ ಇದೆ. ಹೊಸ ಹೊಸ ಪ್ರತಿಭೆಗಳು ಕಾರ್ಕಳದಲ್ಲಿ ಮೂಡಿ ಬರುವಂತಾಗಬೇಕು, ಹೊಸ ಹೊಸ ಉದ್ಯಮಗಳ ಕಾರ್ಕಳಕ್ಕೆ ಬರುವಂತಾಗಬೇಕು. ನಾನಿಲ್ಲಿರುವಂತಹ ಎಲ್ಲ ಜನರಿಗೆ ವಿನಂತಿ ಏನು ಅಂತಂದ್ರೆ, ಕಾರ್ಕಳ ತಾಲೂಕಾಗಿ 100 ವರ್ಷವನ್ನ ಪೂರೈಸ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಗ್ರಾಮದ ಜನ ನೀವು ಇಲ್ಲಿ ಬಂದಿದ್ದೀರಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ತಾಯಿ ಹೆಸರಿನಲ್ಲಿ, ನಿಮ್ಮ ತಂದೆಯ ಹೆಸರಿನಲ್ಲಿ, ಇನ್ಯಾರ್ದೋ ಹೆಸರಿನಲ್ಲಿ ಎಲ್ಲ ಗ್ರಾಮಗಳಲ್ಲಿ ಒಂದು ಸುಂದರವಾದಂತಹ ಸರ್ಕಲ್ಗಳನ್ನು ನಿರ್ಮಾಣ ಮಾಡೋಣ. ಬ್ಯೂಟಿಫುಲ್ ಸರ್ಕಲ್ಗಳು. ಬಾಂಬೆನಲ್ಲಿ ಯಾವ ರೀತಿ ಸರ್ಕಲ್ಗಳಿದೆಯೋ, ಬೆಂಗಳೂರಿನಲ್ಲಿ ಯಾವ ರೀತಿ ಅಂತ ಸರ್ಕಲ್ಗಳಿದೆಯೋ, ಲೈಟಿಂಗ್ ಇರುವಂತಹ, ಗಾರ್ಡನ್ ಇರುವಂತಹ ಎಲ್ಲ ಸರ್ಕಲ್ಗಳನ್ನ ಎಲ್ಲ ಗ್ರಾಮಗಳಲ್ಲಿ ಮಾಡೋಣ. 100ನೇ ವರ್ಷದ ಶತಮಾನೋತ್ಸವದ ಆಚರಣೆ ಕಾರ್ಕಳದಲ್ಲಿ ಚೆನ್ನಾಗಿ ಆಗಬೇಕು. ಅದಕ್ಕೆ ನಿಮ್ಗೆ ಕೊಡುಗೆ ಬೇಕು ಅನ್ನುವಂತ ವಿನಂತಿ ನಂದು. ಕಾರ್ಕಳದ ಆಸ್ಪತ್ರೆಯ ಬಗ್ಗೆ ಉಲ್ಲೇಖ ಆಯ್ತು. ಕಾರ್ಕಳದ ಸಾಮಾನ್ಯ ಜನ ಆಸ್ಪತ್ರೆಗೆ ಹೋಗಬೇಕು ಅಂತಂದ್ರೆ ಇವತ್ತು ಮಣಿಪಾಲಿಗೆ ಹೋಗಬೇಕು, ಇಲ್ಲಾಂದ್ರೆ ಮಂಗಳೂರಿಗೆ ಹೋಗಬೇಕು. ಎಲ್ಲ ಸೌಲಭ್ಯಗಳು ಕಾರ್ಕಳದ ಆಸ್ಪತ್ರೆಗಳಲ್ಲಿ ಇಲ್ಲ. ಅದಕ್ಕೋಸ್ಕರ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಕಳದ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವಂತ ಪ್ರಯತ್ನ ನಡೆದಿದೆ. ಈಗಿರುವಂತಹ ಎಲ್ಲ ಆಸ್ಪತ್ರೆಯನ್ನ ಡೆಮಾಲಿಷ್ ಮಾಡಿ ಹೊಸ ಆಸ್ಪತ್ರೆಯನ್ನ ಕಟ್ತವೆ. ಕಾರ್ಕಳದಲ್ಲಿ ಇಲ್ಲಿಯ ತನಕ ಡಯಾಲಿಸಿಸ್ ಕೇಂದ್ರ ಇಲ್ಲ. ನಮ್ಮೂರಿನ ತುಂಬಾ ಕಿಡ್ನಿಯ ಆರೋಗ್ಯದ ಸಮಸ್ಯೆ ಇರುವಂತವರು 3,000-4,000ಗಳನ್ನ ಕೊಡ್ತಾ ಕಷ್ಟಪಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ ಆರೋಗ್ಯದ ವ್ಯವಸ್ಥೆ ಇಲ್ಲ. ಆ ರೀತಿ ಆರೋಗ್ಯದಿಂದ ನರಳುತ್ತಾ ಇರುವಂತ, ಆರ್ಥಿಕವಾಗಿ ಹಿಂದೆ ಉಳಿದಿರುವಂತಹ ಜನರಿಗೆ ಉಚಿತವಾದಂತಹ ಒಂದು ಡಯಾಲಿಸಿಸ್ ಕೇಂದ್ರವನ್ನ ಕಾರ್ಕಳದಲ್ಲಿ ಮಾಡಬೇಕು ಅನ್ನುವಂತ ಚಿಂತನೆಗಳು ನಮ್ಮ ಕಣ್ಣ ಮುಂದೆ ಇದೆ. ಅದಕ್ಕೆ ಸರ್ಕಾರದಿಂದ, ಖಾಸಗಿಯ ವ್ಯಕ್ತಿಗಳಿಂದ ಸಹಾಯ ಇವತ್ತು ಬೇಕಾಗಿದೆ. ಈ ರೀತಿ 10 ಕಲ್ಪನೆಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ನಿಮ್ಗಳ ಸಹಕಾರ ಇರಲಿ. ಸ್ನೇಹ ಮಿಲನ ಕೇವಲ ಬಂದು ಈ ಭಾಷಣ ಕೇಳಿದ್ವು ಅಷ್ಟಕ್ಕಲ್ಲ. ಒಳ್ಳೆ ಒಳ್ಳೆಯ ಸಲಹೆಗಳನ್ನ ಕಾರ್ಕಳದ ಬಗ್ಗೆ ಕೊಡಿ. ಎಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಇಲ್ಲಿ ಕೂತಿರುವಂತ 4-5 ಸಾವಿರ ಜನ ನಿಮ್ಮ ಸಲಹೆಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ 2 ದಿನ ಕೂತ್ಕೊಂಡು ಓದ್ತಾನೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾನೆ. ಭ್ರಮೆಯನ್ನು ಸೃಷ್ಟಿಸ್ತಾ ಇಲ್ಲ, ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ. ಆದ್ರೆ ಒಂದು ಅತ್ಯಂತ ವಿಶ್ವಾಸದಿಂದ ಹೇಳುವಲ್ಲೇ, ನೀವು ಕೊಟ್ಟಂತ ಎಲ್ಲ ಸಲಹೆಗಳನ್ನ ಇಟ್ಟುಕೊಂಡು ಬೆನ್ನು ತೋರಿಸೋದಿಲ್ಲ, ನನಗೆ ಆಗೋದಿಲ್ಲ ಅಂತ ಹೇಳೋದಿಲ್ಲ. ನೀವು ಕೊಟ್ಟಂತ 10 ಸಲಹೆಗಳಲ್ಲಿ 5 ಖಂಡಿತ ಮಾಡೇ ಮಾಡ್ತಾನೆ ಎನ್ನುವಂತ ವಿಶ್ವಾಸ ನನಗಿದೆ. ಎಲ್ಲರೂ ಒಟ್ಟಾಗಿ ಕಾರ್ಕಳದ ಅಭಿವೃದ್ಧಿಯ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಎಲ್ಲರೂ ಒಟ್ಟಾಗಿ ಚಿಂತಿಸಬೇಕು. ನೀವು ಕಾರ್ಕಳದಲ್ಲಿ ಏನಾದ್ರು ಮಾಡಬೇಕು ಅಂತಾದ್ರೆ, ಕಾರ್ಕಳದಲ್ಲಿ ಕೈಗಾರಿಕೆ ಮಾಡಬೇಕು, ಹೋಟೆಲ್ ಮಾಡಬೇಕು, ಇನ್ನೇನೋ ಮಾಡಬೇಕು ಅಂತಾದ್ರೆ ನನ್ನ ಹತ್ರ ಬನ್ನಿ. ನಾನು ತಹಸೀಲ್ದಾರ್ ಕರೀತೇನೆ, DC ಕರೀತೇನೆ, ಇಂಜಿನಿಯರ್ಸ್ ಅನ್ನ ಕರೀತೇನೆ. ಕಾರ್ಕಳಕ್ಕೆ ಏನಾಗಬೇಕು, ಈ ರೀತಿ ಬಂದಿದ್ರೆ ಆ ಎಲ್ಲ ಸೌಕರ್ಯಗಳನ್ನ ಕೊಡಬೇಕು ಅನ್ನುವಂತ ಆದೇಶವನ್ನು ಅಧಿಕಾರಿಗಳಿಗೆ ಕೊಡ್ತೇನೆ. ನೀವು ಕಾರ್ಕಳದಲ್ಲಿ ಬನ್ನಿ, ಕಾರ್ಕಳದಲ್ಲಿ ಉದ್ಯಮಗಳನ್ನು ಪ್ರಾರಂಭ ಮಾಡಿ. ಕಾರ್ಕಳದಲ್ಲಿ ಇನ್ನಷ್ಟು ಚೆನ್ನಾಗಾಗಬೇಕು ಕಾರ್ಕಳದ ಕೆಲಸಗಳ ಕಾರ್ಯಗಳು. ಈ ಆಲೋಚನೆಗಳು ನಮ್ಮ ಕಣ್ಣ ಮುಂದೆ ಇದೆ. ಹಾಗಾಗಿ 16 ಜನ ಬೇರೆ ಬೇರೆ ರೀತಿಯಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಈದುವಿನ ರಸ್ತೆ ಆಗಬೇಕು, ಪಡುಕುಡಿನ ರಸ್ತೆ ಆಗಬೇಕು, ಕಂಬಳ ನಿಲ್ಲಬಾರ್ದು, ಈ ರೀತಿ ಎಲ್ಲ ಹೇಳಿದ್ದಾರೆ. ನಿಮ್ಮೆಲ್ಲರ ಭಾವನೆಗಳಿಗೆ ಧ್ವನಿ ಆಗ್ತಾನೆ. ಆ ಎಲ್ಲ ಸಮಸ್ಯೆಗಳನ್ನ ಹಂತ ಹಂತವಾಗಿ ಬಗೆಹರಿಸ್ತಾನೆ. ತುಂಬಾ ಸರಿ ನಾನು ತಮಾಷೆಗೆ ಹೇಳಲಿಕ್ಕುಂಟು, ನಾವು ಗ್ರಾಮಗಳಿಗೆ ಹೋದಾಗ ಅಥವಾ ಚುನಾವಣೆಗಳಿಗೆ ಹೋದಾಗ ಜನ ನಮ್ಮ ಹತ್ರ ಹೇಳ್ತಾರೆ, ಸರ್ ಒಂದೊಂದು ಬೇಲೆ ಮನ್ಪಡು ಎಂಕಲ ಇಡೀ ಊರು ನೀರು ನೊಟ್ಟು ಎಂಕಲ ಅಂದು ನಂಬುದು ಭಾರಿ ಬೇರೆ ಬತ್ತದ ಮನ್ಪುನ್ ಯಾನು ಮಾತು ಕೊಡ್ಲೆ ಉದಾಹರಣೆ ಪಂಡ್ರ ಶಿವರಾಮನಡ ಎಣ್ಣೆ ಒಳ್ಳೆ ಒಂಜಿ ಬ್ರಿಡ್ಜ್ ಆವಡು ಅಂದ್ಕೊಂಡೇರಿ. ಎಣ್ಣೆ ಒಳ್ಳೆ ಹಿಡಿದು ಎರಮುಂಡೆಗೆ ಪೋರ ಬ್ರಿಡ್ಜ್ ಮಮತಾ ಪೂಜಾರಿ ಕ್ಯಾಪ್ಟನ್ ಏನಂತ ಊರು ಒಂಜಿ ಬ್ರಿಡ್ಜ್ ಆವಡು ಅಂದ್ಕೊಂಡೇರಿ. ಸದಾನಂದ ಗೌಡರು ಮುಖ್ಯಮಂತ್ರಿ ಆದ ಪುನಗಾರಿಗೆ ಭಾರಿ ಬೆರಿ ಪತ್ತದ ಸುಮಾರು 80 ಲಕ್ಷ ರೂಪಾಯಿ ಒಂಜಿ ಬ್ರಿಡ್ಜ್ ಎಂಕಲ್ ಮಂತ ಆ ಇಡೀ ಊರ್ದಕ್ಕಲ್ ಪನ್ನ ಇಂಜಿನ ಒಂದೊಂದು ಮನ್ಪಟ್ಟು ಸರ್ ಬಗ್ಗೆ ಹೇಳಿದ್ರೆ ಎಂಕಲ್ಕೇನು ಜಾಂದ 80 ಲಕ್ಷ ರೂಪಾಯಿ ಬ್ರಿಡ್ಜ್ ನಿರ್ಮಾಣ ಆಂಡೆ ಐದು ಉದ್ಘಾಟನೆಗೆ ಪೋಯಾನೆ. ಉದ್ಘಾಟನೆ ಮತ್ತು ವೇದಿಕೆ ಕುಲ್ನಾಗ ಕೂಡ ಅಡ್ಡ ಮನೆ ಅದು ಮಾರ ಮುರಾಣಿ ಬಂತಾರೆ ಒಂದೊಂಜೆ ಪಕ್ಕದ ಆಲಕ್ಕೆ ಅವು ಆಡತ್ತ ಸರ್ ಇತ್ತು ಒಂದು ತುಲೆ ನೆಕ್ಸ್ಟ್ ಎಂದು. ಈ ರೀತಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಅಭಿಪ್ರಾಯಗಳಿದೆ. ನಮ್ಮೂರು ಅದಾಗಬೇಕು ಇದಾಗಬೇಕು
ಇನ್ನಷ್ಟು ಚೆನ್ನಾಗಾಗಬೇಕು ಅಂತ. ಜನ ಈ ರೀತಿ ಬೇಡಿಕೆಗಳನ್ನು ಕೊಡ್ತಾ ಒತ್ತಡವನ್ನು ಹಾಕ್ತಾ ಹೋದ್ರೆ ನಮ್ಮಂತ ಜನಪ್ರತಿನಿಧಿಗಳು ಕೂಡ ಇನ್ನಷ್ಟು ಎಚ್ಚರಿಕೆ ಹಾಕ್ತಾರೆ. ನಾವು ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ಕಲ್ಪನೆಗಳಿದೆ. ನನಗೆ ಅತ್ಯಂತ ವಿಶ್ವಾಸ ಏನು ಅಂತಂದ್ರೆ, ಮುಂಬೈನಂತ ಊರಲ್ಲಿ ತಮ್ಮೆಲ್ಲ ವ್ಯವಹಾರಗಳನ್ನು ಬದಿಗೊತ್ತಿ ಕೆಲಸ ಕಾರ್ಯಗಳಿರುವಂಥವ್ರು ಎಲ್ಲರೂ ಕೂಡ ರಜಾ ಹಾಕಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದೀರಿ ಅಂತಂದ್ರೆ ನಾನು ಕಾರ್ಕಳವನ್ನು ನಂಬರ್ 1 ಮಾಡೇ ಮಾಡ್ತೇನೆ. ನಿಮ್ಗಳ ಸಹಕಾರ ಬೇಕು ನನಗೆ. ನೀವು ಮುಂಬೈನಿಂದ ಬೆಂಗಳೂರಿಗೆ ಬಂದಾಗ, ಮುಂಬೈನಿಂದ ಕಾರ್ಕಳಕ್ಕೆ ಬಂದಾಗ ದೇವಸ್ಥಾನದ ಜಾತ್ರೆಗೆ ಬರ್ತೀರಿ, ಬ್ರಹ್ಮಕಲಶಕ್ಕೆ ಬರ್ತೀರಿ. ಊರಿನಲ್ಲಿ ಯಾವುದೇ ಬ್ರಹ್ಮಕಲಶ ಆಗಬೇಕು ಅಂತಂದ್ರೆ ಮುಂಬೈನ ಸಮಿತಿ ಇರಲೇಬೇಕು. ಮುಂಬೈನ ಸಮಿತಿ ಇಲ್ಲದೆ ಯಾವುದೇ ಊರಿನ ಬ್ರಹ್ಮಕಲಶಗಳಾಗೋದಿಲ್ಲ. Ready,